ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಜೊತೆಗೆ ನಮ್ಮ ಕರಾವಳಿ ಭಾಗ ತುಳುನಾಡು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಒಬ್ಬ ಹುಡುಗ ಇನ್ನೂ ಕೂಡ ಪತ್ತೆಯಾಗಿಲ್ಲ, ಯಾಕೆ ಅನ್ನುವಂತಹ ಪ್ರಶ್ನೆ. ಎಲ್ಲಿ ಹೋದ, ಏನಾದ, ಏನಾಗಿದೆ, ಏನ್ ಕತೆ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದ್ರೆ ಫರಂಗಿಪೇಟೆಯ ದಿಗಂತ್ ಕಾಣೆಯಾದ ಅಂದಿನಿಂದ ಇಂದಿನವರೆಗೂ ಕೂಡ ಬಹಳಷ್ಟು ಪ್ರಶ್ನೆಗಳು, ಬಹಳಷ್ಟು ಅನುಮಾನಗಳು, ಜೊತೆಗೆ ಬಹಳಷ್ಟು ಅಂತೆ ಕಂತೆಗಳ ಕಥೆಗಳು ಕೇಳಲಿಕ್ಕೆ ಬರ್ತಾನೆ ಇದೆ. ನಿಗೂಢವಾಗಿ ಕಾಣೆಯಾಗಿರುವಂತಹ ದಿಗಂತನ ಈ ಒಂದು ನಾಪತ್ತೆ ಪ್ರಕರಣ ಯಾಕಿಷ್ಟು ವಿಳಂಬವಾಗ್ತಾ ಇದೆ, ಆತನನ್ನ ಪತ್ತೆ ಹಚ್ಚಲಿಕ್ಕೆ ಏನಾಗಿದೆ, ಏನ್ ಕತೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಇವೆಲ್ಲದರ ಜೊತೆಗೆ ದಿಗಂತ್ ನಾಪತ್ತೆ ಪ್ರಕರಣದ ಹಿನ್ನೆಲೆ ನಾವು ನಮ್ಮ ಚಾನಲ್ನಲ್ಲಿ ಪ್ಯಾನೆಲ್ ಡಿಸ್ಕಷನ್ ಮಾಡಿದ್ವಿ. ಆ ಸಂದರ್ಭ ನಮ್ಮ ಜೊತೆ ಹಿಂದೂ ಸಂಘಟನೆಯ ಪ್ರಮುಖರು, ಜೊತೆಗೆ ಆ ಭಾಗದ ಸ್ಥಳೀಯರು ಪ್ರಮುಖರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಜೊತೆಗೆ ತಾವುಗಳು ಕೂಡ ಮಾತಾಡಿದ್ರಿ. ಆ ಸಂದರ್ಭ ಬಹಳಷ್ಟು ಕರೆಗಳು ಬಂದಿತ್ತು. ಆ ಕರೆಗಳಲ್ಲಿ ಪ್ರಮುಖವಾಗಿ 2-3 ಕರೆಗಳು ಬಂದಿರುವಂಥದ್ದು, ನಿತೇಶ್ ಬೆಲ್ಚಾಡ್ ಅನ್ನುವಂತಹ ಯುವಕನು ಕೂಡ ಇದೇ ರೀತಿ ನಾಪತ್ತೆಯಾಗಿ ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ, ಏನು ಕತೆ ಅನ್ನೋದು ಗೊತ್ತಿಲ್ಲ, 20 ದಿನಗಳು ಆಗ್ತಾ ಬಂತು, ಆದರೂ ಕೂಡ ನಿತೇಶ್ ಬೆಲ್ಚಾಡ್ ಆತನ ಬಗ್ಗೆ ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ ಅನ್ನುವಂತಹ ವಿಚಾರವನ್ನ ಆ ಸಂದರ್ಭ ಬಹಳಷ್ಟು ಕರೆಗಳು ಬಂದು ನಮ್ಗಳಿಗೆ ಮತ್ತೆ ಆ ಒಂದು ವಿಚಾರದ ಬಗ್ಗೆ ಹೈ ಅಲರ್ಟ್ ಅನ್ನು ಕೊಟ್ಟಿದೆ. ಈ ಕಡೆಯಿಂದ ದಿಗಂತ್ ನಾಪತ್ತೆಯಾಗಿ 10 ದಿನಗಳು ಆಗ್ತಾ ಬರ್ತಾ ಇದೆ. ಇವೆಲ್ಲವೂ ಕೂಡ ನೋಡಿದಾಗ ಏನಾಗ್ತಾ ಇದೆ ಅನ್ನುವಂಥದ್ದೇ ಪ್ರಶ್ನೆ. ಇಲ್ಲಿ ಈ ಹುಡುಗರು ಕಾಣೆಯಾಗ್ತಾ ಇದ್ದಾರೆ, ಜೊತೆಗೆ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಆಮೆಗತಿಯಲ್ಲಿ ನಡೀತಾ ಇದೆ. ಇವತ್ತಾಗುತ್ತೆ, ನಾಳೆ ಆಗುತ್ತೆ, 3 ದಿನಗಳು ಟೈಮ್ ಕೊಡಿ, 4 ದಿನಗಳು ಟೈಮ್ ಕೊಡಿ ಅನ್ನುವಂತಹ ಟೈಮ್ ಕೇಳುವಂತಹ ವಿಚಾರಗಳು ನಮ್ಮ ಪೊಲೀಸ್ ಇಲಾಖೆಗೆ ಬಂದಿದೆ ಅನ್ನುವಂಥದ್ದೇ ಬಹಳಷ್ಟು ದುರದೃಷ್ಟಕರವಾಗಿರುವಂತಹ ಪರಿಸ್ಥಿತಿ. ಇವೆಲ್ಲದ ನಡುವೆ ಬಹಳಷ್ಟು ಹಲವು ಅಂತೆ ಕಂತೆಗಳ ಕತೆಗಳು ಕೂಡ ಹುಟ್ಟಿಕೊಂಡಿದೆ. ಅಂದರೆ ಆ ರೀತಿಯಾಗಿದೆ, ಈ ರೀತಿಯಾಗಿದೆ, ಅವರ ಜೊತೆ ಹೋಗಿದ್ದಾರೆ, ಅವರು ಕೊಂಡೋಗಿದ್ದಾರೆ, ಇಂತಹ ಮಾತುಗಳು. ಇವೆಲ್ಲದರ ವಿಚಾರವಾಗಿ ಅದೇನೇ ಇರಲಿ, ಏನಾಗಿದ್ದಾನೆ ದಿಗಂತ್, ಎಲ್ಲಿ ಹೋಗಿದ್ದಾನೆ ಅನ್ನುವಂಥ ಪ್ರಶ್ನೆ, ಜೊತೆಗೆ ನಿತೇಶ್ ಬೆಲ್ಚಾಡ್ ಅನ್ನುವಂತಹ ಯುವಕನ ಕಥೆ ಏನು, ಆತ ಎಲ್ಲಿ ಹೋಗಿದ್ದಾನೆ, ಆತನ ನಾಪತ್ತೆ ಪ್ರಕರಣದ ಹಿಂದೆ ಏನು ಕೈವಾಡ ಇದೆ, ಯಾತಕ್ಕೋಸ್ಕರ ಬಜ್ಪೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಲಾಗಿದೆ, ಆದರೂ ಕೂಡ ಆತನನ್ನು ಇನ್ನೂ ಕೂಡ ಯಾಕೆ ಪತ್ತೆ ಹಚ್ಚಲಿಲ್ಲ ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಎಲ್ಲ ವಿಚಾರದ ಬಗ್ಗೆ ನಿಮ್ಮ ಜೊತೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡಲೇಬೇಕು. ಜೊತೆಗೆ ಮಲಗಿರುವಂತಹ ಪೊಲೀಸ್ ಇಲಾಖೆಯನ್ನ, ಜೊತೆಗೆ ಸರ್ಕಾರವನ್ನ ಈ ಒಂದು ವಿಚಾರದಲ್ಲಿ ಎಚ್ಚೆತ್ತುಕೊಳ್ಳುವಂತೆ ಮಾಡಲೇಬೇಕು. ಈಗಾಗಲೇ ವಿಧಾನಸೌಧದಲ್ಲಿ ಸದನದಲ್ಲಿ ಚರ್ಚೆಯಾಗಿದೆ. ಸ್ಪೀಕರ್ ಖಾದರ್ ಅವರ ಮುಂದುಗಡೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ. ಜೊತೆಗೆ ಉಮನಾಥ್ ಕೋಟೆನವರು ಶಾಸಕರು, ಜೊತೆಗೆ ಸುನಿಲ್ ಕುಮಾರ್ ಅವರು, ಜೊತೆಗೆ ಮಧು ಬಂಗಾರಪ್ಪ ಅವರು ಮಾತಾಡಿದ್ದಾರೆ. ಇದೇನೇ ಇರಲಿ, ದಿಗಂತ್ ಆದಷ್ಟು ಬೇಗ ಮನೆಗೆ ಬರಲೇಬೇಕು. ಜೊತೆಗೆ ಅವರ ತಂದೆ ತಾಯಿ ಕಾಯ್ತಾ ಇದ್ದಾರೆ ಅವರಿಗೋಸ್ಕರ. ಅಟ್ ದ ಸೇಮ್ ಟೈಮ್ ನಿತೇಶ್ ಬೆಲ್ಚಾಡ್ ಅನ್ನುವಂತಹ ಯುವಕನು ಕೂಡ, ಆತನ ಕುಟುಂಬ ಆತನಿಗಾಗಿ ಕಾಯ್ತಾ ಇರುತ್ತೆ. ಸೊ ಹಾಗಿದ್ದಾಗ ಆತನು ಕೂಡ ಬರಲೇಬೇಕಾಗುತ್ತೆ. ಏನಾಗಿದೆ ನಮ್ಮ ತುಳುನಾಡಿಗೆ, ಕರಾವಳಿ ಭಾಗಕ್ಕೆ ಅನ್ನುವಂಥದ್ದೇ ಪ್ರಶ್ನೆ. ನಿಜವಾಗ್ಲೂ ಕೂಡ ಈ ಉತ್ತರವನ್ನು ಹುಡುಕಿಕೊಂಡು ಇವತ್ತಿನ ಕಾರ್ಯಕ್ರಮ, ಒಂದು ಕಡೆ ನಿಲ್ಲದ ಹುಡುಕಾಟ, ಸಿಗದ ಉತ್ತರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಒಂದು ಕಡೆ 19 ವರ್ಷದ ನಿತೇಶ್ ಬೆಲ್ಚಾಡ, ಆತನ ಬಗ್ಗೆಯೂ ಕೂಡ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ಆತನಿಗೆ ಏನಾಗಿದೆ, ಎಲ್ಲಿ ಹೋಗಿದ್ದಾನೆ, 20 ದಿನಗಳು ಆಗ್ತಾ ಬಂತು, ಇನ್ನೂ ಕೂಡ ಆತನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಪೊಲೀಸ್ ಠಾಣೆಗೂ ಕೂಡ ಅಲೆದಾಡ್ತಾ ಇದೆ, ಆದರೂ ಕೂಡ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ. ಸಿಗ್ತಾನೆ ಅನ್ನುವಂತಹ ಮಾತನ್ನ, ನಾವುಗಳು ಇನ್ವೆಸ್ಟಿಗೇಷನ್ ಅಲ್ಲಿ ಇದ್ದೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ದಿಗಂತ್ ಅನ್ನುವಂತಹ ಹುಡುಗನ ವಿಚಾರದಲ್ಲೂ ಕೂಡ ಫರಂಗಿಪೇಟೆಯ ದಿಗಂತ್, ಅಂದರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಆತ ಹೋಗಿದ್ದ. ಆತನ ಚಪ್ಪಲಿ ಮತ್ತು ಮೊಬೈಲ್ ಫೋನ್ ರೈಲ್ವೆ ಹಳಿಯಲ್ಲಿ ಸಿಕ್ಕಿರುವಂತಹ ಒಂದು ಎವಿಡೆನ್ಸ್ ಬಿಟ್ಟರೆ, ಸಣ್ಣ ಒಂದು ರಕ್ತದ ಕಲೆಯನ್ನು ಬಿಟ್ಟರೆ ಮತ್ತು ಯಾವುದೇ ರೀತಿಯ ಎವಿಡೆನ್ಸ್, ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಆದರೆ ಈ ಒಂದು ಪ್ರಕರಣ ಸದನದಲ್ಲಿ ಚರ್ಚೆಯಾಗುತ್ತೆ, ಜೊತೆಗೆ ಹೈಕೋರ್ಟ್ನ ಮೆಟ್ಟಿಲೇರಿದೆ. ಹೈಕೋರ್ಟ್ನಲ್ಲಿ ಇದೀಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ ವಕೀಲರು. ಹಾಗಿದ್ದಾಗ ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನು ಈತನನ್ನು ಹುಡುಕಾಡ್ಲಿಕ್ಕೋಸ್ಕರ ಈಗಾಗಲೇ ಕೋರ್ಟ್ ನೀಡಿದೆ. ಸೊ ಹಾಗಿದ್ದಾಗ ಹೆಬಿಯಸ್ ಕಾರ್ಪಸ್ ಅರ್ಜಿ ಆಗಿದೆ, ಆದರೂ ಕೂಡ ಪೊಲೀಸರು ಈತನನ್ನು ಪತ್ತೆ ಹಚ್ಚಲಿಲ್ವಾ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದರೆ ಕಳೆದ ಬಾರಿ ನಮ್ಮ ಡಿಬೇಟ್ನಲ್ಲಿ ಕುಳಿತುಕೊಂಡಾಗ ನಮ್ಗಳಿಗೆ ಪಕ್ಕಾ ಮಾಹಿತಿ ಬಂದಿತ್ತು. ಆ ಭಾಗದ ಪ್ರಮುಖರು, ಹೋರಾಟದ ಪ್ರಮುಖತೆಯನ್ನು ವಹಿಸಿಕೊಂಡಂತ ಒಬ್ಬರು ಹೇಳಿದ್ರು,
ನೇರವಾಗಿ. ಜೊತೆಗೆ ನಮ್ಮ ಜೊತೆ ಸೇರಿರುವಂತಹ ಪ್ರಮುಖರು ಕೂಡ ಹೇಳಿದ್ರು ಆತನನ್ನ ಪೊಲೀಸರು ಟ್ರೇಸ್ ಮಾಡಿದ್ದಾರೆ. ಇನ್ನು 3 ದಿನಗಳಲ್ಲಿ ಆತ ಮರಳಿ ಬರ್ತಾನೆ. 3 ಅಲ್ಲ, ಇಂದಿಗೆ 5 ದಿನಗಳು. ನಾವು ಡಿಸ್ಕಷನ್ ಮಾಡಿ, ಪ್ಯಾನೆಲ್ ಡಿಸ್ಕಷನ್ ಮಾಡಿ ಇಂದಿಗೆ 5 ದಿನಗಳು, ಒಟ್ಟು 10 ದಿನಗಳಾಗ್ತಾ ಬಂತು. ಆದರೆ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯ ಸಣ್ಣ ಸುಳಿವು, ಸಣ್ಣ ಅಪ್ಡೇಟ್ ಕೂಡ ಸಿಗ್ತಾ ಇಲ್ಲ. ಹಾಗಾದರೆ ಏನು ಕತೆ, ಏನು ಕಾರಣ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಇವೆಲ್ಲದರ ಜೊತೆಗೆ ಹಲವು ಅಂತೆ ಕಂತೆಗಳ ನಡುವೆ ವಿಶ್ವ ಹಿಂದೂ ಪರಿಷತ್ ಈ ಒಂದು ಹೋರಾಟವನ್ನು ಮಾಡಿತ್ತು. ಹಿಂದೂ ಸಂಘಟನೆಗಳು ಈ ಒಂದು ಹೋರಾಟವನ್ನು ಮಾಡಿತ್ತು. ಜೊತೆಗೆ ಆ ಸಂದರ್ಭ ಅಲ್ಪಸಂಖ್ಯಾತರು ಕೂಡ ಜಾಯಿನ್ ಆಗಿದ್ರು. ಯಾಕಂದರೆ ಇಲ್ಲಿ ಧರ್ಮವನ್ನು, ಜಾತಿಯನ್ನು ತಂದು ಎಳೆದು ತರುವಂಥ ವಿಚಾರಗಳಿಲ್ಲ. ಯಾಕಂದರೆ ಆ ಹುಡುಗ ಸಿಗಬೇಕಷ್ಟೇ. ಅದೇನೇ ಇರಲಿ, ಇವೆಲ್ಲದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಇವತ್ತು ಕೂಡ ಪ್ರೆಸ್ ಮೀಟನ್ನು ಮಾಡಿತ್ತು. ಜೊತೆಗೆ ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಒನ್ಸ್ ಅಗೇನ್ ಅಲ್ಲಿರುವಂತಹ ಗಾಂಜಾ ಅಡ್ಡೆಯ ಮೇಲೆ, ಗಾಂಜಾ ವ್ಯಸನಿಗಳ ಮೇಲೆ, ಗಾಂಜಾ ದಂಧೆಯ ಮೇಲೆ ಇಲ್ಲಿ ಗಾಂಜಾದ ಎಫೆಕ್ಟ್ ಇದೆ ಅನ್ನುವಂತಹ ಆರೋಪವನ್ನು ಮತ್ತೆ ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ. ಅದೇನೇ ಇಲ್ಲಿ ಹಲವು ಅಂತೆ ಕಂತೆಗಳು ಕೂಡ ಕೇಳಿ ಬರ್ತಾ ಇದೆ. ಆ ಬಗ್ಗೆಯೂ ಕೂಡ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಮಾತಾಡಿದ್ದಾರೆ. ಯಾಕೆ ಇನ್ನೂ ಕೂಡ ಈ ಹುಡುಗನನ್ನ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಆರೋಪ ಜೊತೆಗೆ ಆ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ವಿಶ್ವ ಹಿಂದೂ ಪರಿಷತ್ ಏನು ಹೇಳಿದೆ ನೋಡ್ಕೊಂಬನ್ನಿ. ತಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ಮೊನ್ನೆ 25ನೇ ತಾರೀಕು, ಫೆಬ್ರವರಿ 25ನೇ ತಾರೀಕು ಬಂಟ್ವಾಳ ಪುದು ಗ್ರಾಮದ ಅಮ್ಮೆಮಾರು ಕಿದೆಬೆಟ್ಟು ಎಂಬಲ್ಲಿರುವಂಥ ಒಬ್ಬ ಪದ್ಮನಾಭ ಮತ್ತು ಸುಜಾತ ಎಂಬವರ ಅವರ ಮಗ ದಿಗಂತ್, 17 ವರ್ಷ ಪ್ರಾಯದ ದಿಗಂತ್, ಅವನು ಮನೆಯಿಂದ ಹೊರಟಂಥವನು ಭಜನೆಗೆ ಅಂತ ಹೋಗ್ತಾನೆ. ಆ ಸಂದರ್ಭದಲ್ಲಿ ಆಮೇಲೆ ವಾಪಸ್ ಸಾಮಾನ್ಯವಾಗಿ 8 ಗಂಟೆಗೆ ವಾಪಸ್ ಬರ್ತಾನೆ. ಬರಲಿಲ್ಲ, ನಾಪತ್ತೆ ಕಾಣಲಿಲ್ಲ ಅಂತ ಹೇಳಿದಾಗ ತಂದೆ ತಾಯಿ ಸ್ವಲ್ಪ ಆತಂಕಗೊಂಡು ಅವರು ಈ ಸಂಬಂಧಪಟ್ಟಂತೆ ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಆ ಕಡೆ ಈ ಕಡೆ ಸಾಮಾನ್ಯವಾಗಿ ಅವರ ಮನೆಯಿಂದ ಒಂದು ಸುಮಾರು 300 ಮೀಟರ್ನಷ್ಟು ದೂರದಲ್ಲಿ ದೇವಸ್ಥಾನ ಇರುವಂಥದ್ದು, ಬಹಳ ಹತ್ತಿರ, ಅರ್ಧ ಕಿಲೋಮೀಟರ್ ಇಲ್ಲ, ಸ್ವಲ್ಪ ಕಡಿಮೆನೇ ಇರೋದು. ಅಷ್ಟು ದೂರದಲ್ಲಿರುವಂಥ ದೇವಸ್ಥಾನದಲ್ಲಿ ಅವನು ಇಲ್ಲ ಅಂತೇಳಿ ಗೊತ್ತಾದ ತಕ್ಷಣ ಜಾಸ್ತಿ ಹುಡುಕಾಟವನ್ನು ಜಾಸ್ತಿ ಮಾಡ್ತಾರೆ. ಹುಡುಕಾಟ ನೋಡಿ ಅವರು ನೋಡ್ತಾ ಇರಬೇಕಾದ್ರೆ ಅಲ್ಲಿ ಅವರ ಮನೆಯ ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಹೋಗ್ತಾ ಇದೆ ಸ್ವಲ್ಪ ದೂರದಲ್ಲಿ. ಆ ರೈಲ್ವೆ ಟ್ರ್ಯಾಕ್ನಲ್ಲಿ ಅಲ್ಲೆಲ್ಲರೂ ಸಾಮಾನ್ಯವಾಗಿ ಯಾರಾದರೂ ಮಾತಾಡಿಕೊಂಡು ನಿಂತಿರ್ತಾರೆ, ಆ ಥರ ಅಲ್ಲೆಲ್ಲರೂ ಇರ್ಬೋದು ಅನ್ನುವಂಥ ಹೆದರಿಕೆಯಿಂದ ಅಲ್ಲಿ ಹೋಗ್ತಾರೆ. ಅವ್ರು ಯಾಕೆ ಹೆದರಿಕೆ ಉಂಟಾಯಿತು ಅಂತಂದರೆ, ನಮಗೆ ಸಾಮಾನ್ಯವಾಗಿ ಸ್ವಲ್ಪ ಅಧ್ಯಯನ ಮಾಡಿದಾಗ ಗೊತ್ತಾಗುವಂಥ ವಿಚಾರ ಏನಂದರೆ, ಪುದು ಗ್ರಾಮದ ಅಮ್ಮೆಮಾರು ಪ್ರದೇಶ ಅಥವಾ ಅಲ್ಲಿರುವಂಥ ಒಂದು ಪರಂಗಿಪೇಟೆಯ ಸುತ್ತಮುತ್ತದ ಭಾಗಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳು ನಡೀತಾ ಇರುವಂಥದ್ದು ನಾವು ಗಮನಿಸಿದ್ದೇವೆ. ಆ ಭಾಗದಲ್ಲಿ ತುಂಬ ಜನ ನಡೆದಾಡಲಿಕ್ಕೆ ಹೆದರ್ತಾರೆ. ಏನೋ ಅನೈತಿಕವಾಗಿರ್ತಕ್ಕಂಥ ವಿಚಾರಗಳು ಜಾಸ್ತಿ ಇರೋದ್ರಿಂದ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಹೆದರುವಂಥ ಸ್ಥಿತಿ, ತಕ್ಷಣ ಆತಂಕಗೊಂಡಂಥ ಕಾರಣ ಅದು. ಆ ಕಾರಣದಿಂದ ಅವರು ಹುಡುಕುವಂಥ ಕೆಲಸ ಮಾಡ್ತಾರೆ, ಅವನು ಸಿಗುವುದಿಲ್ಲ. ಸುಮಾರು 9 ಗಂಟೆ ಹೊತ್ತಿಗೆ ಆಗಬೇಕಾದ್ರೆ ಸ್ವಲ್ಪ ತೀವ್ರವಾಗಿ ಅವರೆಲ್ಲ ಟಾರ್ಚ್ ಇಟ್ಕೊಂಡು, ಅವನು ಮನೆಯಿಂದ ಹೋಗಬೇಕಾದ್ರೆ ಸಾಮಾನ್ಯ ವೇಷದಲ್ಲಿ ಹೋಗಿದ್ದ, ಒಂದು ಟಿ ಶರ್ಟ್ ಹಾಕ್ಕೊಂಡು ಹೋಗಿದ್ದ, ಒಂದು ಪ್ಯಾಂಟ್ ಧರಿಸ್ಕೊಂಡು ಹೋಗಿದ್ದ. ಮತ್ತು ಅತ್ಯಂತ ಸಾತ್ವಿಕ ಸ್ವಭಾವದ ಹುಡುಗ. ನಾವು ಮನೆಯಲ್ಲಿ ಹೋಗಿ ಮಾತನಾಡಿದಾಗ ಗೊತ್ತಾಗಿರುವಂಥದ್ದು ಅತ್ಯಂತ ಸಾತ್ವಿಕ ಸ್ವಭಾವದ ಹುಡುಗ. ಅವನು ಯಾರೊಟ್ಟಿಗೂ ವಿಪರೀತವಾಗಿ ಮಿಂಗ್ಲಾಗೋದಾಗಲಿ, ಮೊಬೈಲ್ನ ಗೀಳಾಗಲಿ ಇಲ್ಲ. ಶಾಲೆಗೆ ಹೋಗ್ಬೇಕಾದ್ರೆ ಮೊಬೈಲನ್ನು ಮನೇಲಿ ಇಟ್ಟು ಹೋಗ್ತಿದ್ದ, ಆದರೂ ಒಂದು ಸಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಿಡ್ಕೊಂಡು ಹೋಗ್ತಿದ್ದ. ಅಲ್ಲಿಂದ ವಾಪಸ್ ಬರಲಿಲ್ಲ ಅಂತ ಹೇಳಿದಾಗ ಅವನಲ್ಲಿ ಮೊಬೈಲ್ ಇದೆ ಅಂತ ಗೊತ್ತಾಗಿ ಮೊಬೈಲಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಮೊಬೈಲ್ ರಿಂಗ್ ಆಗ್ತಾ ಇದೆ, ಮೊಬೈಲ್ ತೆಗಿತಾ ಇಲ್ಲ. ಇನ್ನು ಸ್ವಲ್ಪ ಆತಂಕಗೊಳ್ತಾರೆ, ಹೆಚ್ಚು ಆತಂಕಗೊಳ್ತಾರೆ. ಆಮೇಲೆ ರೈಲ್ವೆ ಟ್ರ್ಯಾಕ್ನಲ್ಲಿ ಆ ಕಡೆ ಈ ಕಡೆ ಹುಡುಕಾಡ್ತಾರೆ. ಸುಮಾರು 9 ಗಂಟೆಗೆ ಯಾವುದೇ ರೀತಿಯ ಮೊಬೈಲಿಗೆ ಕಾಲ್ ಕೊಡ್ತಾ ಹುಡುಕ್ತಾ ಹೋಗ್ತಾರೆ, ಆದರೆ ಅವರು ಸಿಗುವುದಿಲ್ಲ. ಆಮೇಲೆ ಪೊಲೀಸರಿಗೆ ತಕ್ಷಣ ಮಾಹಿತಿ ಹೋಗ್ತದೆ, ಪೊಲೀಸರು ಬರ್ತಾರೆ. ಸುಮಾರು 12 ಗಂಟೆ ಹೊತ್ತಿಗೆ ಪೊಲೀಸರು ಬರೋದಕ್ಕಿಂತ ಸ್ವಲ್ಪ ಮೊದಲು 12 ಗಂಟೆ ಸುಮಾರು ಹತ್ತಿರ ಆಸುಪಾಸಿನಲ್ಲಿ ಅವರು ಹುಡುಕ್ತಾ ಮತ್ತೆ 2 ಬಾರಿ 3 ಬಾರಿ ಹೋಗಬೇಕಾದ್ರೆ ರಸ್ತೆಯ ಯಾವ ಜಾಗದಲ್ಲಿ ಹೋಗಿದ್ರು ಅದೇ ಜಾಗದಲ್ಲಿ ಪುನಃ 2ನೇ ಬಾರಿ ಅವರ ಆ ಹುಡುಗನಿಗೆ ಸಂಬಂಧಪಟ್ಟಂಥ ಮೊಬೈಲ್ ಈ ಡಿಸ್ಪ್ಲೇ ಮೇಲೆ ಇದ್ದುಕೊಂಡೆ ಆ ರೀತಿ ರಿಂಗ್ ಆಗುವಂಥದ್ದು ಕಾಣ್ತದೆ ಇದೂರಿನಲ್ಲಿ, ರೈಲ್ವೆ ಟ್ರ್ಯಾಕ್ನ ಬದಿಯಲ್ಲಿ. ಅಲ್ಲಿ ಹುಡುಕಾಟ ಮಾಡಿದರೆ ಅದು ಸಿಕ್ತು. ಆ ಕಡೆಗೆ ನೋಡಿದ್ರೆ ಅಲ್ಲೇ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ನಲ್ಲಿ ದೊಡ್ಡದಾಗಿರ್ತಕ್ಕಂಥ ಅವನ ಚಪ್ಪಲ್ ಒಂದಿತ್ತು, ಆ ಚಪ್ಪಲ್ ಸಿಕ್ತು. ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ಮತ್ತೊಂದು ಚಪ್ಪಲ್ ಸಿಗುತ್ತೆ. ಒಂದು ಚಪ್ಪಲನ್ನು ಗಮನಿಸಿದರೆ ಅದರಲ್ಲಿ ರಕ್ತದ ಕಲೆ ಇತ್ತು. ಅಂದರೆ ಒಮ್ಮೆ ಸಾಮಾನ್ಯವಾಗಿರ್ತಕ್ಕಂಥ ತಂದೆ ತಾಯಿಗಾಗಲಿ, ಸಾಮಾನ್ಯ ಪ್ರಜೆಗಳಿಗಾಗಲಿ, ಸಾಮಾನ್ಯ ಒಬ್ಬ ನಾಗರಿಕನಿಗಾಗಲಿ ಇದರಲ್ಲಿ ಸಂಶಯಗಳು ಬರುವಂಥ ಸಹಜ. ಆ ಸಂಶಯದ ಹಿನ್ನೆಲೆಯಲ್ಲಿ ಜನ ಆತಂಕಗೊಳ್ತಾರೆ. ಒಂದು ಏನಾರು ಅವನ ಅಪಹರಣಕ್ಕೊಳಗಾಗಿರಬೇಕು ಅಥವಾ ಯಾವುದೋ ಹತ್ಯೆ ಆಗಿರ್ಬೋದು, ಈ ರೀತಿಯ ಭಾವನೆಗಳು ಸಹಜವಾಗಿ ಸೃಷ್ಟಿಯಾಗಿ ಇದರ ಹಿನ್ನೆಲೆಯಲ್ಲಿ ಜನ ಆತಂಕಗೊಂಡಿರುವಂಥವರು ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸರು ಬಂದವರು ಏನು ಮಾಡ್ತಾರೆ ಅಂದರೆ ಆ ಮೊಬೈಲ್ ಮತ್ತು ಚಪ್ಪಲ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ.
ದುಃಖದ ಸಂಗತಿ ಏನಂದರೆ, ಈಗ ಅನಂತರದ ಬೆಳವಣಿಗೆಗಳಿಗೆ ಕಾರಣ ಯಾವುದಾಯಿತು ಅಂದರೆ, ಆ ಮೊದಲ ದಿನ ಯಾವುದಿದೆ 25ನೇ ತಾರೀಕಿಗೆ ಅವನು ನಾಪತ್ತೆ ಆಗಿದ್ದ, 26ನೇ ತಾರೀಕು ಪೂರ್ತಿ ದಿನ ಇತ್ತು, 27ನೇ ತಾರೀಕಿನವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಪೊಲೀಸ್ ಅಧಿಕಾರಿಗಳಿಂದ ಬರಲಿಲ್ಲ. ಇಲ್ಲ, ನಾವು ಇನ್ವೆಸ್ಟಿಗೇಟ್ ಮಾಡಿದ್ದೇವೆ, ಹಾಗೆ ಮಾಡಿದ್ದೇವೆ, ಅಥವಾ ಈ ಥರ ಆಗಿದೆ, ಅದನ್ನು ಮೊಬೈಲ್ಸ್ ಇದೆ, ಅದರ ಬಗ್ಗೆ ನಾವು ತನಿಖೆ ನಡೆಸ್ತಾ ಇದ್ದೇವೆ ಅಂತೇಳಿ ಮಾಡಲಿಲ್ಲ. 27ನೇ ತಾರೀಕಿಗೆ ಇಡೀ ಊರಿನ ಜನ ಆತಂಕಗೊಂಡವರು ದೇವಸ್ಥಾನದಲ್ಲಿ ಸೇರ್ತಾರೆ. ಸುಮಾರು 250 ಜನ ಸೇರ್ತಾರೆ. ಅವರು ಸೇರಿದಾಗ ಅವರಿಗೆ ಮನಸ್ಸಿನಲ್ಲಿ ಬಂದಿರುವುದನ್ನು, ನಾವೇನಾದರೂ ಇದನ್ನು ಬಿಸಿ ಮುಟ್ಟಿಸಿದ್ರೆ ಆಗಲಿಕ್ಕಿಲ್ಲ, ಪೊಲೀಸ್ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಾವು ತಕ್ಷಣ ಹೋಗಿ ಅಲ್ಲೇ ಒಂದು ಪರಂಗಿಪೇಟೆಯಲ್ಲಿ OP ಸ್ಟೇಷನ್ ಇದೆ, ಅಲ್ಲಿ ಮಾಹಿತಿಯನ್ನು ಕೊಡಬೇಕು, ಅವರಿಗೆ ನಾವು ತಿಳಿಸುವಂಥ ಕೆಲಸ ಮಾಡೋ ಮನವಿಯನ್ನು ಕೊಡುವ ಅಂತ ಹೇಳ್ತಾರೆ. ಅಲ್ಲಿಂದ ನಾವೆಲ್ಲ ಸೇರಿರ್ತಕ್ಕಂಥ ಇಡೀ ತಂಡ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಹೋದರೆ ಮತ್ತೆ ಪುನಃ ಒಂದು, ನಾನು ಆಗಲೇ ಉಲ್ಲೇಖ ಮಾಡಿದೆ, ಇಂಥ ಒಂದು ಅಮ್ಮೆಮಾರು ಪ್ರದೇಶ ಕಾನೂನು ಬಾಹಿರ ಚಟುವಟಿಕೆಗಳ ಆಗರಾಗಿದೆ. ಆ ಜಾಗದಲ್ಲಿ ಆ OP ಸ್ಟೇಷನ್ ಒಳಗಡೆ ಪೊಲೀಸರೇ ಇರುವುದಿಲ್ಲ. ಸುಮಾರು ಅರ್ಧ ಮುಕ್ಕಾಲು ಗಂಟೆಯಷ್ಟು ಹೊತ್ತು ಪೊಲೀಸ್ ಅಧಿಕಾರಿಗಳ ಅಲ್ಲಿಗೆ ಆಗಮನ ಆಗಲ್ಲ. ಮತ್ತೆ ನಾವು ಹೋಗ್ತಾ ಇರಬೇಕಾದ್ರೆ ಪೊಲೀಸ್ ಅಧಿಕಾರಿಗಳಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಫೋನ್ ಮಾಡಿದ್ವಿ, ಅವರು ಬಂದರು. ಆಮೇಲೆ ಬಂದ ಮೇಲೆ ಅವರಿಗೆ ಅನ್ನಿಸ್ತು ಇದು ಸ್ವಲ್ಪ ತೀವ್ರವಾಗಿದೆ ಅಂತ. ಈ ರೀತಿ ತೀವ್ರವಾಗಿರ್ತಕ್ಕಂಥ ವಿಚಾರ ಅಂತ ಗಮನಕ್ಕೆ ಬಂದ ನಂತರ ಅವರು ತನಿಖೆಯನ್ನು ವೇಗ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಅಷ್ಟರವರೆಗೆ ಆ ಒಂದು ಗೋಲ್ಡನ್ ಪೀರಿಯಡ್ ಯಾವುದಿದೆ, ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ನಾವು ಹೇಳ್ಬೋದು, ಅದನ್ನು ಮಾಡಲಿಲ್ಲ. ಆತ ಸಂದರ್ಭದಲ್ಲಿ ತನಿಖೆ ಮಾಡೋದಲ್ಲಿ ನಿಷ್ಕ್ರಿಯ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಆ ಚಪ್ಪಲ್ನಲ್ಲಿ ರಕ್ತದ ಕಲೆ ಇತ್ತು, ತಕ್ಷಣ ಅದರ ಬಗ್ಗೆ ಏನು ಮಾಡಬೇಕು, ಮೊಬೈಲ್ನ ಲಾಕ್ ಓಪನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಅದೆಲ್ಲ ಮಾಡದೇ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿರುವಂಥ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥ ತನಿಖೆಯ ಹಿನ್ನಡೆ. ಅದು ಆ ಹಿನ್ನಡೆ ಆಗಿರುವಂಥದ್ದು ಅಥವಾ ತನಿಖೆಯ ಲೋಪದೋಷಗಳೇನಿದೆ, ಇದರ ಕಾರಣದಿಂದ ಆ ಬಾಲಕ ನಾಪತ್ತೆ ಆಗಿರುವಂಥದ್ದು ಮುಂದಕ್ಕೆ ಹೋಯಿತು. ಅನೇಕ ರೀತಿಯ ತನಿಖೆಗಳನ್ನು ಆಮೇಲೆ ಪೊಲೀಸ್ ಅಧಿಕಾರಿಗಳ ನಿಯುಕ್ತಿ ಆಗಿದೆ, ತನಿಖೆ ಮಾಡ್ತೇವೆ ಅಂತ ಹೇಳಿದರು. ಆ ದಿವಸ ನಮಗೆ ಪೊಲೀಸ್ ಅಧಿಕಾರಿಗಳು 2 ದಿನದಲ್ಲಿ ನಾವು ಪತ್ತೆ ಹಚ್ಚಿಕೊಡ್ತೇವೆ ಅಂತ ಹೇಳುವಂಥ ಆಶ್ವಾಸನೆಯನ್ನು ಮಾಡ್ತಾರೆ. 2 ದಿನ ಅವಕಾಶ ಕೊಡಿ, ನಿಮ್ಮೆಲ್ಲ ನೋವು ನಮಗೆ ಅರ್ಥ ಆಗುತ್ತೆ ಅನ್ನೋದನ್ನು ಪೊಲೀಸ್ ಅಧಿಕಾರಿಗಳು, ಅಲ್ಲಿ ಬಂದಂಥ DYSP ಅವರು ಹೇಳ್ತಾರೆ. ಆದರೆ 2 ದಿನದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯಾತ್ಮಕ ಬೆಳವಣಿಗೆ ಆಗಲ್ಲ. ಅವರು ಪೂರಕವಾಗಿರ್ತಕ್ಕಂಥ ಪಾಸಿಟಿವ್ ನಮಗೆ ವಿಚಾರಗಳೇ ಬರಲ್ಲ. ಆದರೂ ಜನ ಅದನ್ನು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಬೆಂಬಲವಾಗಿ ಅವರ ತನಿಖೆಗೆ ಏನು ತೊಂದರೆ ಆಗಬಾರ್ದು, ನಾವು ಪ್ರತಿಭಟನೆಗಳನ್ನು ವೇಗ ತಗೊಂಡ್ರೆ, ಗಲಾಟೆ ಮಾಡಿದರೆ, ಬೊಬ್ಬೆ ಹೊಡೆದ್ರೆ ಅದು ಅವರಿಗೆ ತೊಂದರೆ ಆಗುತ್ತೆ, ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಆಗುತ್ತೆ ಅಂತ ಹೇಳೋ ಕಾರಣಕ್ಕೋಸ್ಕರ ಶಾಂತವಾಗಿದ್ದಂಥ ಸಮಾಜ 3ನೇ ತಾರೀಕಿನವರೆಗೂ ಶಾಂತವಾಗಿದ್ದರು. 2 ದಿನದ ಬದಲು ಮತ್ತು 3ನೇ ತಾರೀಕಿನವರೆಗೆ ಕಾಳ್ತಾರೆ. 28ನೇ ತಾರೀಕು, ಆಮೇಲೆ 1, 2, 3 ದಿವಸ ಕಾದ ನಂತರ 4ನೇ ದಿನ 23ನೇ ತಾರೀಕಿಗೆ ಸುಮಾರು ಈ ಪ್ರಕರಣ ಆಗಿ 5 ದಿನದಲ್ಲಿ ಪರಂಗಿಪೇಟೆಯಲ್ಲಿ ಒಂದು ರೀತಿಯ ಪ್ರತಿಭಟನಾತ್ಮಕವಾಗಿರ್ತಕ್ಕಂಥ ಒಂದು ರೋಷಾವೇಶದಲ್ಲಿ ಪ್ರತಿಭಟನೆ ಮಾಡಬೇಕಂತ ಹೇಳಿದ ತಕ್ಷಣ ಬಂದು ಜನ ಸೇರ್ತಾರೆ. ಸಹಜವಾಗಿ ಒಂದು ಸಭಾ ಕಾರ್ಯಕ್ರಮದ ರೀತಿಯಲ್ಲಿ ಪ್ರತಿಭಟನೆಗೆ ತಿರುಗುತ್ತೆ. ಅಲ್ಲಿ ಬಂದಂಥ ಬೇರೆ ಬೇರೆ ಪಕ್ಷದ ಪ್ರಮುಖರಿರ್ಬೋದು, ಮುಸಲ್ಮಾನರಿರ್ಬೋದು, ಅಲ್ಲಿದ್ದಂಥ ಮುಸಲ್ಮಾನ ಮಸೀದಿಯ ಪ್ರಮುಖರಿರ್ಬೋದು, ಅಲ್ಲಿಯ ಮಾಜಿ ತಾಲೂಕ್ ಪಂಚಾಯತ್ ಮೆಂಬರ್ ಅವರಿರ್ಬೋದು, ಎಲ್ಲರೂ ಸೇರಿಕೊಂಡಂತೆ ಇಡೀ ಸಾಮೂಹಿಕವಾಗಿ ಪರಂಗಿಪೇಟೆಯನ್ನು ಬಂದ್ ಮಾಡ್ತಾರೆ. ಯಾರೇ ಬಲಾತ್ಕಾರದಲ್ಲಿ ಅವರೇ ಸ್ವತಃ ನಿರ್ಧಾರದಿಂದ ಬಂದ್ ಮಾಡ್ತಾರೆ. ಸುಮಾರು ಬೆಳಿಗ್ಗೆ 9 ಗಂಟೆಯಿಂದ 8 ಗಂಟೆಯಿಂದ 11 ಗಂಟೆವರೆಗೆ ಪರಂಗಿಪೇಟೆ ಅಕ್ಷರಶಃ ಪೂರ್ತಿ ಬಂದಾಗಿತ್ತು. ಅಲ್ಲಿ ಒಂದಷ್ಟು ಸಭಾ ಆಯಿತು. ಆಮೇಲೆ ಅಲ್ಲಿಗೆ ಬಂದಿರತಕ್ಕಂಥ SP ಯತೀಶ್ ಕುಮಾರ್ ಅವರು ಬಂದಿದ್ದರು. ಅವರು ಬಂದಾಗ ಅವರಿಗೆ ಈ ಸಂದರ್ಭದ ವಿಚಾರಗಳನ್ನು ತಿಳಿಸಿದಾಗ ಅವರೊಂದು ಆಶ್ವಾಸನೆ ಕೊಟ್ಟರು, ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ಖಂಡಿತವಾಗಿ ನಾವು ಇದರ ಹಿನ್ನೆಲೆ ಬಿದ್ದಿದ್ದೇವೆ, ಮಾಡ್ತೇವೆ ಅಂತ ಹೇಳಿದರು. ಇದನ್ನು ಎನ್ಕ್ವೈರಿ ಮಾಡ್ತೀವಿ, ನಾವು ಅದನ್ನು ಪತ್ತೆ ಹಚ್ತೀವಿ, ಅವನನ್ನು ಉಳಿಸುವಂಥ ಕೆಲಸ ಮಾಡ್ತೇವೆ ಅಂತ ಹೇಳುವಂಥ ಆಶ್ವಾಸನೆಯನ್ನು ಕೊಟ್ಟರು. ಮತ್ತೆ ಪುನಃ ಇಡೀ ಸಮಾಜದ ಸೇರಿರ್ತಕ್ಕಂಥ ಸುಮಾರು 2,000 3,000 ಜನ ಬಂದು ಸೇರಿದರು. ಆ ಎಲ್ಲರನ್ನು ಕೂಡ ಸಮಾಧಾನ ಪಡಿಸುವಂಥ ಕೆಲಸ ಮಾಡಿದರು. ಜನಗಳು ಹೇಳಿದರು, ನಾಳೆನೇ ಬಂದು ಕರೆ ಕೊಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಜನ ಆವೇಶದಲ್ಲಿ ಮಾತಾಡ್ತಾರೆ. ಆದರೂ ಅಲ್ಲಿದ್ದಂಥ ಸಂಘಟನೆ ಪ್ರಮುಖರು, ಹಿರಿಯರು ಅದನ್ನು ಅಕ್ಷರಶಃ ಬಹಳ ಚೆನ್ನಾಗಿ ಅವರಿಗೆ ಶಾಂತತೆಯಿಂದ ಕಾಯ್ದುಕೊಳ್ಬೇಕು, ಪೊಲೀಸ್ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ಗೆ ತೊಂದರೆ ಕೊಡಬಾರ್ದು, ಅವರ ಮಾತಿನ ನಂಬಿಕೆ ಇರಿಸೋಣ ಅಂತ ಹೇಳಿ ನಾವು ಅದನ್ನು ಮತ್ತೆ ಪುನಃ ಮುಂದಕ್ಕೆ ಹಾಕುವಂಥ ಕೆಲಸ ಮಾಡಿದ್ವಿ. ಆಮೇಲೆ 23ನೇ ತಾರೀಕಿಂದ ನಂತರ ಈಗ ಪುನಃ ಇವತ್ತು 7ನೇ ತಾರೀಕು, ಇಷ್ಟು ದಿವಸಗಳಲ್ಲಿ ಕೂಡ ಜನ ಶಾಂತರಾಗಿ ಕಾಯ್ತಾ ಇದ್ದಾರೆ ವಿನಃ ನಮಗೆ ಯಾವುದೇ ರೀತಿಯ ಇನ್ವೆಸ್ಟಿಗೇಷನ್ನಲ್ಲಿ ಪ್ರತಿಫಲ ಸಿಗಲಿಲ್ಲ. ಅವರ ಇನ್ವೆಸ್ಟಿಗೇಷನ್ನ ಹಿನ್ನಡೆ ಅಂತ ಹೇಳ್ತೇನೆ ನಾನು. ಇಲ್ಲಿ ಯಾವುದೇ ರೀತಿಯಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳು ಪೊಲೀಸ್ ಅಧಿಕಾರಿಗಳಿಂದ ಬರ್ತಾ ಇಲ್ಲ, ಸ್ಪಷ್ಟತೆಗಳಿಲ್ಲ.
ಅವರಿಗೆ ವಾಟ್ಸಪ್ ಮೊಬೈಲ್ ಕಾಲ್ನಲ್ಲಿ ವಾಟ್ಸಪ್ ಕಾಲ್ಗಳಿದೆ, ಅದನ್ನು ಲ್ಯಾಬಿಗೆ ಕಳಿಸಿ ಅದನ್ನು ಓಪನ್ ಮಾಡಬೇಕಿತ್ತು. ಇವರ ಬ್ಲಡ್ ಸ್ಯಾಂಪಲ್ಗಳನ್ನು ಹಿಡಿದು ಆ ಬ್ಲಡ್ ಸ್ಯಾಂಪಲ್ಗಳನ್ನು ಪರೀಕ್ಷೆ ಮಾಡಬೇಕಿತ್ತು. ಅದರ ಹಿನ್ನೆಲೆಯಲ್ಲಿ ಯಾರ್ಯಾರಿಗೆಲ್ಲ ಸಂದೇಶಗಳು ರವಾನೆ ಆಗಿರ್ಬೋದು ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಅಂತಿಮವಾಗಿರ್ತಕ್ಕಂಥ, ಯಾಕೆ ಹೇಳ್ತೇನೆ ಅಂದರೆ, ಒಂದು ಪರಂಗಿಪೇಟೆ ಅನ್ನುವಂಥದ್ದು ಒಂದು ಮುಖ್ಯ ರಸ್ತೆಯಿಂದ ಒಂದು 150, 200, 300 ಮೀಟರ್ ದೂರದಲ್ಲಿರ್ತಕ್ಕಂಥ ಮನೆಯ ಪ್ರದೇಶದಿಂದ ನಾಪತ್ತೆ ಆಗಿರುವಂಥದ್ದು. ಅಷ್ಟು ಹತ್ತಿರದಲ್ಲಿರ್ತಕ್ಕಂಥ ಒಂದು ಬೇಕಾದಷ್ಟು ಇವತ್ತಿನ ಮಾಧ್ಯಮಗಳಿದೆ, ಇದು ವ್ಯವಸ್ಥೆಗಳಿದೆ, CC ಕ್ಯಾಮರಾಗಳಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರುವಂಥದ್ದು ತುಂಬ ಕೊರತೆ ಆಗಿದೆ ಅಂತ ಹೇಳೋದು ಕಾಣ್ತದೆ. ಮೂರನೇದ್ದು, ಆ ಮನೆಯ ತಂದೆ ತಾಯಿಯ ದುಃಖವನ್ನು ನಾವು ಯಾರಾದರೂ ಅಕ್ಷರಶಃ ತಾವೇ ಯಾರಾದರೂ ಹೋಗಿ ನೋಡಿದರೆ ಗೊತ್ತಾಗುತ್ತೆ. 10 ದಿನದಲ್ಲಿ ಈಗ 10-12 ದಿವಸ ಆಗ್ತಾ 10 ದಿವಸ ಆಗ್ತಾ ಬಂತು. ಅವರು ನಿದ್ದೆ ಮಾಡಿರ್ಬೋದಾ ಅಂದರೆ ನಿದ್ದೆನೇ ಮಾಡಿಲ್ಲ. ನಿದ್ದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಮಗ ಇಲ್ಲ ಅಂದರೆ ಹೇಗೆ ಅದನ್ನು ಅರಗಿಸಿಕೊಳ್ಳುವುದು ಹೇಗೆ? ಅದಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿಗಳು ಬರ್ತಾರೆ, ಅಂಗಳದಲ್ಲಿ ನಿಂತ್ಕೊಳ್ತಾರೆ, ಕೂತ್ಕೊಳ್ತಾರೆ, ವಿಚಾರಿಸ್ತಾರೆ, ಹೋಗ್ತಾರೆ, ಜನಗಳು ಬರ್ತಾರೆ, ಅವರನ್ನು ಕೇಳ್ತಾರೆ. ಆ ಮನೆಯ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರ. ಪೊಲೀಸ್ ಅಧಿಕಾರಿಗಳ ಹತ್ರ ಹೇಳಿದರೆ ಸ್ವಲ್ಪ ದಿವಸದಲ್ಲಿ ಮಾಡ್ತೇವೆ, ಈ ರೀತಿಯ ಉತ್ತರಗಳು ಬರ್ತದೆ ವಿನಃ ಸ್ಪಷ್ಟತೆಗಳಿಲ್ಲದೆ ಇರತಕ್ಕಂಥದ್ದು 100ಕ್ಕೆ 100 ನಮಗೆ ಗೊಂದಲ ಸೃಷ್ಟಿಯಾಗಿದೆ. ಈಗ ಇಲ್ಲಿ ಒಂದು ಸಮಸ್ಯೆ, ನಿನ್ನೆ ಒಂದು ಸುದ್ದಿಯನ್ನು ಹಬ್ಬಿಸಿದ್ರು, ತಮ್ಮೆಲ್ಲರ ಗಮನದಲ್ಲಿರ್ಬೋದು. ಮಂಗಳಮುಖಿಯರ ಒಂದು ಉಲ್ಲೇಖವನ್ನು ಮಾಡಿ ಮಂಗಳಮುಖಿಯರ ಸಂಪರ್ಕದಲ್ಲಿ ಅವನು ಅಪಹರಿಸಿದ್ದಾರೆಯೇ ಅಂತ ಒಂದು ವಾಟ್ಸಪ್ಪಲ್ಲಿ ಒಂದು ಸುದ್ದಿ ಬಂತು. ಅದು ಪೊಲೀಸ್ ವಾರ್ತೆ ಅಂತ ಒಂದು ಗ್ರೂಪು, ಅದು ಗೊತ್ತಿಲ್ಲ, ಅದು ಇನ್ನೊಂದು ಸ್ವಲ್ಪ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಮಗೆ ಆಶ್ಚರ್ಯ ಆಗಿರುವುದು, ಪೊಲೀಸ್ ಇನ್ವೆಸ್ಟಿಗೇಷನ್ಗಳೇ ಕಂಪ್ಲೀಟ್ ಆಗಲಿಲ್ಲ, ಈ ರೀತಿ ಒಂದು ನರೇಷನ್ ಕ್ರಿಯೇಟ್ ಮಾಡೋದು ಹೇಗೆ? ಅದು ತಪ್ಪಲ್ವೇ? ಅಕಸ್ಮಾತ್ ಅದನ್ನೇ ನಂಬೋಣ ಅಂತ ಇದ್ರು ಕೂಡ, ನಾನು ಒಪ್ಪಿ ಮಾತಾಡ್ತಾ ಇಲ್ಲ, ಅದನ್ನೇ ನಂಬೋಣ ಅಂದರೆ ಅವನು 17 ವರ್ಷದ ಪ್ರಾಯದ ಒಬ್ಬ ಅಪ್ರಾಯಸ್ಥ ಹುಡುಗ. ಎಲ್ಲವೂ ತಪ್ಪು ತಾನೆ. ಮಂಗಳಮುಖಿಯರಾಗಿರ್ಬೋದು ಅಥವಾ ಇನ್ನೊಬ್ಬನಾಗಿರ್ಬೋದು, ಅವರ ಯಾರ ಸಂಪರ್ಕ ಇದ್ರೂ ಕೂಡ ಅದನ್ನು ಹಿಡಿಲೇಬೇಕಲ್ಲ. ಎಷ್ಟು ಜನರನ್ನು ನಾಪತ್ತೆಯನ್ನು ನಾವು ಹುಡುಕುದು, ಈ ಪರಿಸ್ಥಿತಿಯನ್ನು ಎದುರಿಸುದು ನಾವು ಸಮಾಜದಲ್ಲಿ? ಎಷ್ಟು ಮಕ್ಕಳನ್ನು ಕಳ್ಕೊಳ್ಬೇಕು? ಇರುವಂಥ 1-2 ಜನ ಮಕ್ಕಳು, ಅದರಲ್ಲಿ ಒಬ್ಬನ ಈಗ ಕಳ್ಕೊಂಡ್ರೆ 18 ವರ್ಷ ಪ್ರಾಯದ ಒಬ್ಬ ತರುಣ PUC ಓದಬೇಕು, ಪರೀಕ್ಷೆ ಬರೀಬೇಕಿತ್ತು ಮೊನ್ನೆ. ಇನ್ನು ಅವನ ಮೇಲೆ ಗೂಬೆ ಕೂರಿಸುವುದು ಬೇರೆ ವಿಷಯ. ಅವನೇ ತಪ್ಪು ಮಾಡಿದ್ದಾನೆ, ಅವನೇ ಹಾಗೆ ಮಾಡಿದ್ದಾನೆ ಅಂತ ಇನ್ನು ಗೂಬೆ ಕೂರಿಸಿಕೊಂಡು ಅಥವಾ ನರೇಶನ್ ನಾಯಿ ಕ್ರಿಯೇಟ್ ಮಾಡ್ಬೋದು. ಹೀಗೆ ಮಾಡಿದವರು ಇನ್ನೊಂದು ಮಾಡಲಿಕ್ಕೂ ಸಾಕು, ಗೊತ್ತಿಲ್ಲ ನಮಗೆ. ನಾವು ಇನ್ವೆಸ್ಟಿಗೇಷನ್ನ ಅವರ ಕಥೆಯ ಹಿಂದೆ ನಾವು ಏನು ಹಸ್ತಕ್ಷೇಪ ಮಾಡಲ್ಲ, ಅದು ಏನು ಬೇಕಾದ್ರೆ ಮಾಡಲಿ. ನಮ್ಮ ಸಂಶಯಗಳಿಗೆ ಉತ್ತರ ಸಿಗದೇ ಇರುವಂಥದ್ದಕ್ಕೋಸ್ಕರ ಒಂದು ಬೃಹತ್ತಾಗಿರ್ತಕ್ಕಂಥ ಮಟ್ಟದಲ್ಲಿ ನಾವು ಮುಂದಿನ ಪ್ರತಿಭಟನೆಗಳನ್ನು ಯೋಜನೆ ಮಾಡಿದೆ. ಇವತ್ತು ಸಂಘಟನೆಗಳೆಲ್ಲರೂ ಸೇರಿಕೊಂಡಂತೆ, ಅದರ ಜೊತೆಗೆ ಇಡೀ ಹಿಂದೂ ಸಮಾಜ, ಜೊತೆಗೆ ಇಡೀ ಸಮಾಜ, ಕೇವಲ ಹಿಂದೂಗಳು ಮಾತ್ರ ಅಂತಲ್ಲ, ಎಲ್ಲರೂ ಸೇರಿಕೊಂಡಂತೆ ಒಂದು ನಾಡಿದ್ದು 10ನೇ ತಾರೀಕು ಈ ಸಂಬಂಧಪಟ್ಟಂತೆ ಮುಂದಿನ ಹೋರಾಟವನ್ನು ಸಿದ್ಧಪಡಿಸಲಾಗಿದೆ. ಮುಂದಿನ ಹೋರಾಟ ಹೇಗೆ ಅಂದರೆ, ಯೋಚನೆ ಮಾಡಿರುವಂಥದ್ದು ಪುದು ಕೇಂದ್ರಿತವಾಗಿ ಕಾರ್ಯಕ್ರಮ ನಡಿಬೇಕು. ಅದಕ್ಕೋಸ್ಕರ ಪೊಲೀಸರ ನಿಷ್ಕ್ರಿಯತೆಯನ್ನು ಅದನ್ನು ನಾವು ಪ್ರತಿಭಟನಾತ್ಮಕ ರೀತಿಯಲ್ಲಿ ನಾವು ಮಾಡ್ತೀವಿ. ನಾವು ಪ್ರತಿಭಟನೆ ಅಂದರೆ ಭಾಷಣಗಳು ಅದಕ್ಕೋಸ್ಕರ ಸೀಮಿತ ಅಲ್ಲ. ಈ ರೀತಿಯ ಒಂದು ಧರಣಿ ಸತ್ಯಾಗ್ರಹದ ರೀತಿಯಲ್ಲಿ ಪೊಲೀಸ್ ಔಟ್ಪೋಸ್ಟ್ನಲ್ಲಿ ನಾವು 10ನೇ ತಾರೀಕು ಬೆಳಿಗ್ಗೆ ಒಂದಷ್ಟು ಆ ಕಡೆ ಒಂದು 10-12 ಗ್ರಾಮಗಳವರು ಪುದ್ದು ಕಡೆಗೋಳಿ ದ್ವಾರದಿಂದ ಬರ್ತಾರೆ, ಈ ಕಡೆಯಿಂದ ಬರುವಂಥವರು ಅರ್ಕುಳ ದ್ವಾರದಿಂದ ಬರ್ತಾರೆ. ಎಲ್ಲರೂ ಬಂದು ಅಲ್ಲಿ ಸೇರಿ ಧರಣಿ ಸತ್ಯಾಗ್ರಹ, ಇಡೀ ಸಾಧು ಸಂತರು, ರಾಜಕೀಯ ಪ್ರಮುಖರುಗಳು, ಸಮಾಜದ ಎಲ್ಲ ಅನ್ಯಾನ್ಯ ವರ್ಗದ ಬಂಧುಗಳು ಎಲ್ಲರೂ ಸೇರಿಕೊಂಡಂತೆ ಅಲ್ಲಿ ಒಂದು ಎಜಿಟೇಷನ್ ಮಾಡುವಂಥ ಒಂದು ಕಾರ್ಯಕ್ರಮ ನಡೀತದೆ. ಇದು VHP ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರ ಒಂದು ಪ್ರೆಸ್ ಮೀಟ್. ಒನ್ಸ್ ಅಗೇನ್ ಅವರು ಎತ್ತಿರುವಂತಹ ಪ್ರಶ್ನೆಗಳು ಎಲ್ಲವನ್ನು ಕೂಡ ಅವರು ಇಲ್ಲಿ ಬೆಳಕು ಚೆಲ್ಲಿದ್ದಾರೆ. ಒಂದು ಕಡೆ ಗಾಂಜಾ ವ್ಯಸನಿಯ ಬಗ್ಗೆ, ಜೊತೆಗೆ ಅಲ್ಲಿರುವಂಥ ಗಾಂಜಾ ದಂಧೆಯ ಬಗ್ಗೆ ಅವರು ಮಾತಾಡ್ತಿದ್ರು. ಜೊತೆಗೆ ಅಟ್ ದ ಸೇಮ್ ಟೈಮ್ ಹಲವು ಅಂತೆಕಂತೆಗಳು ಅಂತ ಬಂದಾಗ ಬಹುಶಃ ಆ ಬಗ್ಗೆ ಅವರು ಮಾತನಾಡಿದ್ದಾರೆ. ಸೊ ಒಂದು ವೇಳೆ ಆ ವಿಚಾರವು ಕೂಡ ಆಗಿದ್ರೆ, ಆಗಬಾರ್ದು, ಒಂದು ವೇಳೆ ಆಗಿದ್ರೆ ಆತ ಎಲ್ಲಿದ್ದಾನೆ ಅನ್ನುವಂಥದ್ದು ಪ್ರಶ್ನೆ ಅಲ್ವಾ? ಇಲ್ಲೀಗ 10ನೇ ತಾರೀಕಿನಂದು ಪ್ರತಿಭಟನೆ ಇದೆ. ಒನ್ಸ್ ಅಗೇನ್ ಈ ಹಿಂದೆಯೂ ಕೂಡ ಆ ಭಾಗದಲ್ಲಿ ಪ್ರತಿಭಟನೆಗಳನ್ನು ಹಿಂದೂ ಸಂಘಟನೆಗಳು ಜೊತೆಗೆ ಅಲ್ಲಿಯ ಸ್ಥಳೀಯರು ಸೇರಿಕೊಂಡು ಮಾಡಿದರು. ಈಗ ಆ ಸಂದರ್ಭ SP ಅವರು ಸೇರಿದಂತೆ ಪೊಲೀಸ್ ಇಲಾಖೆ ಹೇಳಿತ್ತು, ನಾವುಗಳು ಪತ್ತೆ ಹಚ್ತೀವಿ. ನಾವು ಕೂಡ ಡಿಸ್ಕಷನ್ ಮಾಡಿದ್ವಿ, ಪ್ರಮುಖರು ಬಂದಿದ್ರು, ನಮ್ಮ ಜೊತೆ ಮಾತಾಡಿದ್ರು. ಆ ಸಂದರ್ಭ ಡಿಪಾರ್ಟ್ಮೆಂಟಿಂದ ಅಧಿಕೃತವಾಗಿ ಹೇಳಿದ್ರು 3-4 ದಿನ, ಮ್ಯಾಕ್ಸಿಮಮ್ 3 ದಿನ. ನಾವು ಆಗಲೂ ಕೂಡ ಕೇಳಿದ್ವಿ 3 ದಿನ ಯಾಕೆ ಸ್ವಾಮಿ, ಎಲ್ಲಿದ್ದಾನೆ ಆ ಹುಡುಗ, ಏನು ಕತೆ ಅಂತ ಬಂದಾಗ ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಎಲ್ಲವೂ ಕೂಡ ಹೇಳಲಿಕ್ಕಾಗಲ್ಲ, ತನಿಖೆ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದರು. ತನಿಖೆ 3 ದಿನ ಅಲ್ಲ, ಇವತ್ತು 5 ದಿನಗಳಾಗ್ತಾ ಬಂತು. ಆದರೆ ಇನ್ನೂ ಕೂಡ ಅಪ್ಡೇಟ್ಸ್ಗಳಿಲ್ಲ ತಮ್ಗಳಿಂದ ಯಾವುದೇ ರೀತಿಯ ಸಣ್ಣ ಸುಳಿವು ಕೂಡ ತಮ್ಗಳಿಗೆ ಸಿಕ್ಕಿಲ್ಲ ಅಂತ ಬಂದಾಗ
ಏನು ಕತೆ, ತಾವುಗಳು ಏನು ಮಾಡ್ತಾ ಇದ್ರಿ ಅನ್ನುವಂಥದ್ದು. ನಾನು ಆಗಲೇ ಹೇಳಿದ್ದೆ, ಈ ಹಿಂದೆಯೂ ಕೂಡ ಹೇಳಿದ್ದೆ, ತಾವುಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಾವುಗಳು ಕರೆದು ತಂದು ಸನ್ಮಾನವನ್ನು ಮಾಡ್ತೀವಿ. ನಾವುಗಳಂತಲ್ಲ, ನಮ್ಮ ಜಿಲ್ಲೆಯ ಜನತೆ, ಇಡೀ ಭಾಗದ ಜನರು ನಂಬಿರುವಂಥದ್ದು ತಮ್ಮನ್ನೇ. ಕರೆದು ತಮ್ಮಗಳಿಗೆ ಸನ್ಮಾನವನ್ನು ಮಾಡ್ತಾರೆ, ತಮ್ಮ ಬಳಿಗೆ ಬಂದು ಸನ್ಮಾನವನ್ನು ಮಾಡ್ತಾರೆ. ಆದರೆ ಈ ರೀತಿ ತಮ್ಮ ಒಂದು ವ್ಯವಸ್ಥೆ ಏನಿದೆ, ಇಷ್ಟು ನಿರ್ಲಕ್ಷ್ಯತನದಿಂದ ಅಥವಾ ಇಷ್ಟು ಡಿಲೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ಒಂದು ಭರವಸೆ ಇದೆಯಲ್ವಾ, ಆ ಒಂದು ನಂಬಿಕೆ ಇದೆಯಲ್ವಾ, ಅದೆಲ್ಲವೂ ಕೂಡ ಹುಸಿಯಾಗುತ್ತೆ, ಕಳೆದುಕೊಂಡು ಹೋಗುತ್ತೆ. ಅದು ಯಾವತ್ತೂ ಕೂಡ ಆಗಬಾರ್ದು. ಇದೊಂದು ಪ್ರಕರಣ ಅಲ್ಲ ಸ್ವಾಮಿ, ನಾನು ಹೇಳ್ತಾ ಇರುವಂಥದ್ದು ನಿತೇಶ್ ಬೆಳ್ಚಾಡ ಆತನ ಪ್ರಕರಣದಲ್ಲೂ ಕೂಡ ಅದೇ ಆಗಿರುವಂಥದ್ದು. ಆತ ಎಲ್ಲಿ ಹೋಗಿದ್ದಾನೆ, ಏನು ಕತೆ ಅನ್ನೋದು ಗೊತ್ತಿಲ್ಲ. ಇದು ಬಂಟ್ವಾಳ ಪೊಲೀಸ್ ಠಾಣೆಗೆ ಸೇರಿದರೆ ಅದೊಂದು ಬಜ್ಪೆ ಪೊಲೀಸ್ ಠಾಣೆಗೆ ಸೇರುತ್ತೆ. ಅವ್ರುಗಳಿಗೆ ಏನು ಮಾಡ್ತಾ ಇದ್ದಾರೆ, ಇವ್ರುಗಳು ಏನು ಮಾಡ್ತಾ ಇದ್ದಾರೆ, ಆ ತಂದೆ ತಾಯಿ ಏನು ಮಾಡಬೇಕು, ಯಾರನ್ನು ನಂಬಬೇಕು? ಹಾಗಾದರೆ ಸದನದಲ್ಲಿ ಈ ಥರ ಚರ್ಚೆ ಆಗುತ್ತೆ. ನಿತೇಶ್ ಬೆಳ್ಚಾಡ ಆತನ ಕತೆ ಏನು ಅನ್ನೋಂಥದ್ದು ಪ್ರಶ್ನೆ, ಏನಾಗ್ತಾ ಇದೆ ಈ ಹುಡುಗರಿಗೆ ಅನ್ನುವಂಥದ್ದೇ ಪ್ರಶ್ನೆ, ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ. ಪ್ರತಿದಿನ ಕಾಯ್ತಾ ಇದ್ದಾರೆ ಆ ತಂದೆ ತಾಯಿ. ಇವೆಲ್ಲರ ಜೊತೆಗೆ UT ಖಾದರ್ ಸ್ಪೀಕರ್ ಅವರು ಸದನದಲ್ಲೂ ಕೂಡ ದಿಗಂತ್ನ ಬಗ್ಗೆ ಚರ್ಚೆಯಾಗಿದೆ. ಆದರೆ ಡಿಪಾರ್ಟ್ಮೆಂಟಿಂದ ಅಪ್ಡೇಟ್ ಸಿಕ್ಕಿರುವಂಥದ್ದು ಬಿಗ್ ಝೀರೋ. ಹೈಕೋರ್ಟ್ನ ಮೆಟ್ಟಿಲೇರಿದೆ ಈ ಪ್ರಕರಣ. ಅಲ್ಲಿ ವಕೀಲರು ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಈ ಹುಡುಗ ಇನ್ನೂ ಕೂಡ ಸಿಗ್ತಾ ಇಲ್ಲ. ಹಾಗಾದರೆ ಪೊಲೀಸ್ ಇಲಾಖೆ ನಮ್ಮನ್ನು ದಾರಿ ತಪ್ಪಿಸ್ತಾ ಇದೆಯಾ, ನಮ್ಗಳಿಗೆ ಸುಳ್ಳು ಹೇಳ್ತಾ ಇದೆಯಾ? ಆತ ಟಚ್ಚಲ್ಲಿದ್ದಾನೆ, ಆತ ಅಲ್ಲಿದ್ದಾನೆ, ಆತ ಇಲ್ಲಿದ್ದಾನೆ, ನಾವುಗಳು ಟ್ರೇಸ್ ಮಾಡಿದ್ದೀವಿ. ಅದೇ ಏನು ಸ್ವಾಮಿ, ಏನು ರೀಸನ್, ಏನು ಹೇಳ್ತಾ ಇಲ್ಲ, ಎಲ್ಲಿ ಹೋಗಿದ್ದಾನೆ ಗೊತ್ತಾಗಿಲ್ಲ, ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ. ಇವರ ಜೊತೆಗೆ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ಇದರ ಬಗ್ಗೆ ಬಹಳಷ್ಟು ತನಿಖೆ ಇವತ್ತು ನಡೆಸ್ತದೆ. ನಾನು ತಮಗೂ ಮಾತಾಡಿದ್ದೇನೆ, ಗೃಹ ಸಚಿವರು ಮಾತಾಡಿದೆ. ಏನಾಗಿದೆ, ಯಾವಾಗ ಆಗ್ತದೆ, ಯಾವ ಅಂತ, ಯಾಕಂತ ಹೇಳಿದ್ರೆ ಆತಂಕವನ್ನು ಕುಟುಂಬಸ್ಥರಿಗೆ, ಊರವರಿಗೆ ಬಗ್ಗೆ ಆ ದಿಶದಲ್ಲಿ ಮಾಡಬೇಕಾಗ್ತದೆ. ಸೊ ಏನೆಲ್ಲ ಮ್ಯಾಕ್ಸಿಮಮ್ ಕ್ರಮ ತಗೊಳ್ಬೇಕು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷೆ, ದಿಗಂತ್ ಅಂತ 17 ವರ್ಷದ ಒಬ್ಬ ಹುಡುಗ ಸೆಕೆಂಡ್ ಇಯರ್ PUCಯಲ್ಲಿ ಹಾಲ್ ಟಿಕೆಟ್ನ ತಗೊಂಡೋಗಿ ಹೋಗ್ತಾನೆ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜಲ್ಲಿ. ವಾಪಸ್ ಬಂದು 7:15 ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಮೇಲೆ ಮತ್ತೆ ಕಾಣೆ ಆಗ್ತಾನೆ. ಅದಾದ್ಮೇಲೆ ಪೊಲೀಸ್ ಅವ್ರ ಹತ್ರನೂ ಕೂಡ ನಾವು SP ಅವರಿಗೆ ರೆಗ್ಯುಲರ್ ಆಗಿ ಮಾತಾಡ್ತಾ ಇದ್ದೀವಿ. ಅವನ ಮೊಬೈಲ್ ಫೋನು ಮತ್ತೆ ಅವನ ಚಪ್ಪಲಿ ಅಲ್ಲಿ ಇದ್ರ ಹತ್ರ ಸಿಗುತ್ತೆ. ಒಂದು 200 ಮೀಟರ್ ದೂರದಲ್ಲಿ ನಮಗೆ ರೈಲ್ವೆ ಟ್ರ್ಯಾಕ್ ಹತ್ರ ಸಿಗುತ್ತೆ. ಬಟ್ ಯಾವುದೇ ತರದ ಅಲ್ಲಿಂದ 2 ಕಿಲೋಮೀಟರ್ ಈ ಕಡೆ ಲೆಫ್ಟ್ ರೈಟ್ ಸೆಂಟರ್ ಎಲ್ಲಾ ಕಡೆ ನೋಡಿದ್ರೇನು ಕೂಡ ಡ್ರೋನ್ ಕೂಡ ಯೂಸ್ ಮಾಡಿ ನೋಡಿದ್ದಾರೆ. ಯಾವುದೇ ತರದ ಬಾಡಿ ಆಗ್ಲಿ ಯಾವ ಥರದ್ದು ಸಿಕ್ಕಿಲ್ಲ. ಇಡೀ ರಾಜ್ಯದಲ್ಲೂ ಕೂಡ ಯಾವ್ದಾದ್ರು ಬಾಡಿ ಸಿಕ್ಕಿಲ್ಲ ಅದನ್ನು ಹೇಳ್ತಾ ಇದೀವಿ. ಆದ್ರೆ ಗಾಬರಿ ಆಗೋದು ಬೇಡ. ಆದ್ರೆ 7 ತಂಡವನ್ನ ಮಾಡಿದ್ದಾರೆ SP ಅವರ ಒಂದು ನೇತೃತ್ವದಲ್ಲಿ. ಸುಮಾರು 25ನೇ ತಾರೀಕು ಆಗಿರ್ತಕ್ಕಂಥ ಘಟನೆ ಮಾನ್ಯ ಅಧ್ಯಕ್ಷರೇ. ನಾನು SP ಅವ್ರಿಗೂ ಕೂಡ ಇವತ್ತು ಮಾತಾಡಿದೆ. ತಾವು ಕೂಡ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇದ್ದೀರಿ. ಅದನ್ನ ಆದಷ್ಟು ಬೇಗ, ಆಮೇಲೆ ಅವ್ರ ಮೊಬೈಲ್ ಸುಮಾರು 16 ಡಿಜಿಟ್ ಇದನ್ನ ಹಾಕೊಂಡಿದ್ದ ಅವನು, ಏನು ಸೆಕ್ಯೂರಿಟಿ ಕೋಡ್. ಸೊ 70 ಲಕ್ಷ ಕೋಡ್ಸ್ ಇದು ಮಾಡ್ಬೇಕದ್ನ. ಅದಾದ್ಮೇಲೂ ಕೂಡ ಇವಾಗ ನಮಗೆ ಬಂದಿರತಕ್ಕಂಥದ್ದು ಮಾಹಿತಿ, ಅವರಲ್ಲಿ ಯಾವುದೇ ತರದ ಅನುಮಾನ ಆಗ್ತಕ್ಕಂಥ ಯಾವುದೇ ತರ CDR ಕೂಡ ಬಂದಿದೆ, ಯಾರ್ಯಾರಿಗೆ ಬಂದಿದೆ, ಮತ್ತು ಅವ್ರ ಸ್ನೇಹಿತರ ಮನೆಗೆ, ರಿಲೇಷನ್ಸ್ ಮನೆಗೆ ಎಲ್ಲಾ ಕಡೆನೂ ಹೋಗಿರೋದ್ರಿಂದ ಯಾವುದೇ ತರದ ಲಿಂಕ್ಸ್ ಸಿಕ್ಕಿಲ್ಲ. CC ಕ್ಯಾಮ್ರಾಸ್ ಎಲ್ಲದೂ ಕೂಡ ಮಾಡಿದ್ದಾರೆ. SP ಅವ್ರ ನೇತೃತ್ವದಲ್ಲಿ 7 ತಂಡದಲ್ಲಿ ಎಲ್ಲದೂ ಕೂಡ. ಮತ್ತೆ ನಾನು ಹೋಮ್ ಮಿನಿಸ್ಟರ್ ಕೂಡ, ಯಾಕಂದ್ರೆ ಅವ್ರು ಇಲ್ಲ ಅಂದಿರೋದ್ರಿಂದ ನಾವು ಉತ್ತರ ಕೊಡ್ಬೇಕಂತ ಅವರು ಮೂಲಕನೂ ಕೂಡ ಇದನ್ನ ತನಿಖೆಯನ್ನ ಮಾಡಿ ಆದಷ್ಟು ಬೇಗ ಅವರ ಫ್ಯಾಮಿಲಿಗೆ ಆ ಮಗುವನ್ನ ಬರ್ತಕ್ಕಂಥ ಸ್ವಲ್ಪ ಈ ಹಾಲ್ ಟಿಕೆಟ್ ತಗೊಂಡು ಬಂದ್ಮೇಲೆ ಏನಾದ್ರು ಆಗಿದೆ ಅಂತ, ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ತನಿಖೆ ಅಧಿಕಾರಿ ಅಲ್ಲ ನಾನು. ಆದ್ರೆ ವಿ ಆರ್ ವಿತ್ ದ ಫ್ಯಾಮಿಲಿ. ನಾವು ಏನದನ್ನ ಆದಷ್ಟು ಬೇಗ ಮಾಹಿತಿಯನ್ನ ತಗೊಂಡು ಅವ್ರ ಫ್ಯಾಮಿಲಿ ಅವರಿಗೆ ರೆಗ್ಯುಲರ್ ಆಗಿ ಏನ್ ಡೀಟೇಲ್ಸ್ ಕೊಡ್ಬೇಕು ಅದು ಕೊಡ್ತಕ್ಕಂಥ ಬೇರೆ ಬೇರೆ ಆಂಗಲ್ ಎಲ್ಲ ಒಂದು ಆಂಗಲ್ ಒಂದೇ ನಿಮಿಷ. ಪರಂಗಿಪೇಟೆಯ ದಿಗಂತ್ ಅನ್ನುವಂತ ವಿದ್ಯಾರ್ಥಿ, ನಾನು ಶೂನ್ಯವೇಳೆಯಲ್ಲಿ ಕೊಟ್ಟಿದ್ದೆ, ಅವ್ರದೇ ಕ್ಷೇತ್ರ ಅದು. ಕಾಣೆಯಾಗಿ ಇವತ್ತಿಗೆ 8-9 ದಿನ ಆಯ್ತು. 8-9 ದಿನ ಆದ್ರೂ ಕೂಡ ನೀವು 5 ತಂಡ ಮಾಡಿದಿರಿ, 6 ತಂಡ ಮಾಡಿದಿರಿ. ನಾನೇನು ಸರ್ಕಾರ ಬ್ಲೇಮ್ ಮಾಡ್ತಾ ಇದೀನಿ ಅಂತ ಅರ್ಥ ಇಲ್ಲ. ಮನೆಯಿಂದ ಹೊರಗೋದಂತ ಒಬ್ಬ ವಿದ್ಯಾರ್ಥಿ ಇಲ್ಲಿ ತನಕ ಪತ್ತೆ ಆಗಿಲ್ಲ ಅಂತಂದ್ರೆ ಸಹಜವಾಗಿ ಆತಂಕ ಒಳಗಾಗಿದೆ. ಆತ ಭಜನಾ ಮಂಡಳಿಗಳಲ್ಲಿ ಆಕ್ಟಿವ್ ಇದ್ದ, ಬೇರೆ ಬೇರೆ ರೀತಿಯಾದ ಸಂಘ ಸಂಸ್ಥೆಯ ಚಟುವಟಿಕೆಯಲ್ಲಿ ಆಕ್ಟಿವ್ ಇದ್ದ, ಹಿಂಗೆಲ್ಲ ಆಗಿತ್ತು. ಇದನ್ನ ಖಂಡಿಸಿ ಮೊನ್ನೆ ಪರಂಗಿಪೇಟೆ ಬಂದು ಕೂಡ ಆಗಿತ್ತು. ದೊಡ್ಡ ಪ್ರಮಾಣದ ಪ್ರತಿಭಟನೆಯೂ ಕೂಡ ಅಲ್ಲಿ ನಡೆದಿದೆ. ಆ ಭಾಗದ ನಮ್ಮೆಲ್ಲ ಶಾಸಕರು ಕೂಡ ಹೋಗಿದ್ದಾರೆ. ಇವತ್ತು ಸರ್ಕಾರ ಇದನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು, ಅಲ್ಲಿ ಇರುವಂತ ಪತ್ರಿಕೆಗಳಲ್ಲಿ ಬಂದಿರುವಂತ ವರದಿ ಏನು ಅಂತಂದ್ರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಚಪ್ಪಲಿ ಸಿಕ್ತು, ಆ ಚಪ್ಪಲಲ್ಲಿ ರಕ್ತದ ಕಲೆಗಳಿತ್ತು, ಇವೆಲ್ಲ ಟ್ರ್ಯಾಕ್ ಅಲ್ಲಿ ಸಿಕ್ತು ಅಂತ ಹೇಳ್ತಿದ್ದಾರೆ.
ನೀವು ಮೊಬೈಲ್ಗಳನ್ನ ಟ್ರೇಸ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ನಾನು ಸ್ವಾಗತಿಸ್ತೇನೆ. ಆದ್ರೆ ಇದಕ್ಕೇನಾದ್ರು ಒಂದು ಸ್ಪೆಷಲ್ ಫೋರ್ಸ್ ಏನಾರು ಮಾಡಿ ಇದನ್ನ ಕಂಡುಹಿಡಿಯಲಿಲ್ಲ ಅಂತಾದ್ರೆ ಆ ಮನೆಯ ಆತಂಕವೂ ಕೂಡ ಕಡಿಮೆ ಆಗ್ಲಿಕ್ಕಿಲ್ಲ ಮತ್ತು ಊಹಾಪೋಹಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಅವಕಾಶ ಕೊಡದಲೆ ದಯಮಾಡಿ ಆ ದಿಗಂತನನ್ನ ಪತ್ತೆ ಹಚ್ಚುವಂತ ರೀತಿಯಲ್ಲಿ ಸರ್ಕಾರ ತುರ್ತು ಅವಶ್ಯಕತೆ ಅಂತ ಅನ್ಕೊಂಡು ಇದನ್ನ ಗಮನಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅಲ್ಲ, ಇನ್ನೊಂದಂತ ಹೇಳ್ತಾರೆ, ಕೆಲವೊಂದು ಕಾಲೇಜ್ ಗಾಡಿಯಲ್ಲಿ ತಿರುಗ್ತಾ ಇತ್ತು, ದೇವಸ್ಥಾನದ ಸಿಸಿ ಕ್ಯಾಮೆರಾದಲ್ಲಿ ಕಾಲೇಜ್ ಗಾಡಿಯನ್ನು ಒಂದು ತಿರುಗ್ತಾ ಇತ್ತು ಅನುಮಾನಾಸ್ಪದವಾಗಿ ಅಂತ ಅಂತದ್ದು ಅಲ್ಲಿ ಸುದ್ದಿಗಳು ಕೇಳಿ ಬರ್ತಾ ನಿಮ್ಮಲ್ಲಿ ಮಾಹಿತಿ ಇದ್ರೇನು ಕೋಟ್ಯಾನವರೇ, ನಾನೇ ಹೇಳ್ತೀನಿ SP ಅವರಿಗೆ, ತಮಗೂ ಕೂಡ ಮಾತಾಡೋದಕ್ಕೆ. ಯಾಕೆಂದ್ರೆ ಅಧ್ಯಕ್ಷರ ಒಂದು ಕ್ಷೇತ್ರ ಇರೋದ್ರಿಂದ ಆಮೇಲೆ ಸೂಕ್ಷ್ಮತೆನೂ ಕೂಡ ನನಗೆ ಅರ್ಥ. ನನ್ನ ಊರದು ಆಯ್ತು, ಯಾವುದೇ ಸೂಕ್ಷ್ಮತೆ ಇದ್ರೇನು ಕೂಡ ಸೂಕ್ಷ್ಮತೆ ಸುನೀಲ್ ಅವ್ರು ಹೇಳಿರೋ ಪ್ರಕಾರ ಎಲ್ಲಾ ತರ ಆಂಗಲ್ ಅಲ್ಲೂ ಕೂಡ ನಾವು ನೋಡಿ ಇದನ್ನ ಚರ್ಚೆ ಮಾಡಿ, ನೀವು ಹೇಳ್ದಂಗೆ ಇನ್ನೂ ಮೇಲಧಿಕಾರಿಗಳಲ್ಲೂ ಕೂಡ ಏನಾದ್ರು ಒಂದು ಚರ್ಚೆ, DG ಲೆವೆಲ್ ಎಲ್ಲರಿಗೂ ಗೊತ್ತಿದೆ. ಇನ್ನೂ ನಾವು ಏನ್ ಮಾಡಬೇಕು, ಅವ್ರ ಫ್ಯಾಮಿಲಿಯವರಿಗೆ ವಿಶ್ವಾಸವನ್ನ ತಗೊಂಡು ತನಿಖೆನ ಜೊತೆಗೆ ಮತ್ತೆ ವಾಟ್ ಇಸ್ ದ ಅಪ್ಡೇಟ್ ಏನ್ ಕೊಡಬೇಕು ಅವ್ರಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಮಾಡ್ತೀವಿ. ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಬದ್ಧತೆಯಿಂದ ನಾವು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಎಸ್, ಇದು ಸದನದಲ್ಲಿ ಕೂಡ ಚರ್ಚೆಯಾಗಿದೆ. ಪರಂಗಿಪೇಟೆಯ ದಿಗಂತ್ ನಾಪತ್ತೆ ಪ್ರಕರಣ, ಇವೆಲ್ಲದರ ಜೊತೆಗೆ ಮತ್ತೊಂದು ಚರ್ಚೆ, ನಾವಾಗಲೇ ನಾನು ಹೇಳಿದ ಹಾಗೆ ನಾವು ಕಳೆದ ಬಾರಿ ಡಿಸ್ಕಷನ್ ಮಾಡಿದಾಗ ನಿತೇಶ್ ಬೆಲ್ಚಡ್ ಅನ್ನುವಂತಹ ಯುವಕನ ಬಗ್ಗೆ ಬಹಳಷ್ಟು ಕರೆಗಳು ಬಂದಿತ್ತು. ಆ ಹುಡುಗ ಕೂಡ ನಿಗೂಢವಾಗಿ ನಾಪತ್ತೆಯಾಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ, ಏನಾಗಿದೆ ಅನ್ನೋದು ಕಥೆ ಇಲ್ಲ ಅನ್ನುವಂಥದ್ದು. ಇದೆಲ್ಲವೂ ಕೂಡ ನೋಡಿದಾಗ ಏನಾಗ್ತಾ ಇದೆ ನಮ್ಮ ಕರಾವಳಿ ಭಾಗಕ್ಕೆ ಅನ್ನುವಂಥ ಪ್ರಶ್ನೆ. ಯಾಕಂದರೆ ನಿತೇಶ್ ಬೆಲ್ಚಡ 19 ವರ್ಷದ ಹುಡುಗ, ಆತ ಮೂಡುಪೆರಾರಿ ಅರ್ಕೆಪದವು ನಿವಾಸಿ. ಮನೆಯಿಂದ ಹೋದವ ವಾಪಸ್ ಬರಲೇ ಇಲ್ಲ. ಮನೆಯವ್ರಿಗೆ ಕೂಡ ಗೊತ್ತಿಲ್ಲ ಆತ ಎಲ್ಲಿ ಹೋಗಿದ್ದಾನೆ. ಬಸ್ಪೆ ಪೊಲೀಸ್ ಠಾಣೆಗೆ ಲಿಮಿಟ್ಸ್ಗೆ ಬರುತ್ತೆ. ಆ ಸಂದರ್ಭ ಬಸ್ಪೆ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ ಮನೆಯವರು. ಅಲ್ಲಿ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಜೊತೆಗೆ ಹುಡುಕಾಡಿದ್ದೀರಾ ಅಂತ ಬಂದಾಗ ನಿನ್ನೆ ಮೊನ್ನೆಯೂ ಕೂಡ ಹೋಗಿ ಕೇಳಿ ಬಂದಿದ್ದಾರೆ. ಅದೇ ಅಪ್ಡೇಟ್ಸ್ ಇದೆ, ನಾವು ಇನ್ವೆಸ್ಟಿಗೇಷನಲ್ಲಿ ಇದ್ದೀವಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಹೊರತು ಯಾವುದೇ ರೀತಿಯ ಅಪ್ಡೇಟ್ಸ್ಗಳಿಲ್ಲ. ಹಾಗಾದರೆ ವಾಟ್ ಅಬೌಟ್ ನಿತೇಶ್ ಬೆಲ್ಚಾಡ? ಎಲ್ಲಿ ಹೋಗಿದ್ದಾನೆ ಆತ ಕಾಣೆಯಾಗಿ 20 ದಿನಗಳಾಗ್ತಾ ಬಂತು. ಈತ ಕಾಣೆಯಾಗಿ, ದಿಗಂತ್ ಕಾಣೆಯಾಗಿ 10 ದಿನಗಳಾಗ್ತಾ ಬಂತು. ಬಹಳಷ್ಟು ಅನುಮಾನಗಳನ್ನು ಹುಟ್ಟು ಹಾಕಿದೆ ಈ ಪ್ರಕರಣಗಳು. ನಿತೇಶ್ ಬೆಲ್ಚಾಡ ನೋಡ್ಕೊಂಡು
ಎಸ್, ಇದೊಂದು ಮತ್ತೊಂದು ಪ್ರಕರಣ, ನಿಗೂಢವಾಗಿ ನಾಪತ್ತೆಯಾಗಿರುವಂತಹ ನಿತೇಶ್ ಬೆಲ್ಚಾಡನ ಒಂದು ಪ್ರಕರಣ. ಏನಾಗ್ತಾ ಇದೆ ಅನ್ನುವಂಥದ್ದೇ ಪ್ರಶ್ನೆ. ಯಾಕೆಂದರೆ ನಾಪತ್ತೆಯಾಗಿ 20 ದಿನ ಕಳೆದರೂ ಕೂಡ ಪತ್ತೆಯಾಗಲಿಲ್ಲ ನಿತೇಶ್ ಬೆಲ್ಚಾಡ್ ಅನ್ನುವಂತಹ ಈ ಯುವಕ. ಮನೆಗೆ ಮರಳಿ ಬಾರದ ಮೂಡುಪೆರಾರಿ ಅರ್ಕೆಪದವ್ ನಿವಾಸಿ ನಿತೇಶ್ ಅವರು. ಮೂಡುಪೆರಾರಿ ಅರ್ಕೆಪದವ್ನ ನಿವಾಸಿಯಾಗಿದ್ದಾರೆ ನಿತೇಶ್ ಅವರು. ಮನೆಗೆ ವಾಪಸ್ ಬರಲಿಲ್ಲ, ಬಾರದೆ 20 ದಿನಗಳಾಗ್ತಾ ಬಂತು. ನಿತೇಶ್ ಪತ್ತೆಗೆ ಮುಂದುವರಿದಂತಹ ಶೋಧ ಕಾರ್ಯಾಚರಣೆ. ಒನ್ಸ್ ಅಗೇನ್ ಇದೆ ಕೆಲಸಗಳು, ಶೋಧ ಕಾರ್ಯಾಚರಣೆ. ಎಲ್ಲಿ ಶೋಧ ಮಾಡ್ತಾರೆ, ಎಲ್ಲಿ ಕಾರ್ಯಾಚರಣೆ ಮಾಡ್ತಾರೆ, ಆದರೆ ಏನಾದರೂ ಒಂದು ಅಪ್ಡೇಟ್ಸ್ಗಳು ಬೇಕಲ್ಲ ಅಂತ ಬಂದಾಗ ಅದು ಕೂಡ ಇಲ್ಲ. ಪರೀಕ್ಷೆ ಬರೆದು ಮನೆಗೆ ಬಂದಿದ್ದಂತಹ ವಿದ್ಯಾರ್ಥಿ ಈತ ಮತ್ತೆ ಮನೆಯಿಂದ ತೆರಳಿ ನಾಪತ್ತೆಯಾದಂತಹ ಮೂಡುಪೆರಾರ ಗ್ರಾಮದ ಅರ್ಕೆಪದವ್ ಹೌಸ್ ನಿವಾಸಿ ನಿತೇಶ್ ಬೆಲ್ಚಡ 19 ವರ್ಷ ಈತನಿಗೆ. ಈತನ ಸುಳಿವು ಇನ್ನೂ ಕೂಡ ಲಭ್ಯವಾಗಿಲ್ಲ. ಈತ ಫೆಬ್ರವರಿ 15ರಂದು ನಾಪತ್ತೆಯಾಗಿದ್ದಾನೆ. ಅಂದರೆ ಇಂದಿಗೆ 20 ದಿನಗಳು, ಅಂದರೆ 21 ದಿನಗಳಾಗ್ತಾ ಬಂತು. ಈತನ ಪತ್ತೆ ಹಚ್ಚುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ, ಪತ್ರಿಕೆಗಳಲ್ಲಿ ಜಾಹೀರಾತು ಕೂಡ ನೀಡಲಾಗಿದೆ. ಆದರೆ ಇಷ್ಟು ದಿನಗಳಾದರೂ ಕೂಡ ಈತನ ಸಣ್ಣ ಸುಳಿವು ಕೂಡ ಲಭ್ಯವಾಗಲಿಲ್ಲ ಅನ್ನುವಂಥದ್ದೇ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಬಹುಶಃ ತಾವು ಎಲ್ಲಾದರೂ ಒಂದು ಗಮನಿಸಿದರೆ ಈತನನ್ನು, ಅಂದರೆ ದುಂಡು ಮುಖ ಇದೆ, ಗುಂಗುರು ಕೂದಲು, 5.5 ಅಡಿ ಎತ್ತರ ಇರುವಂತಹ ನಿತೇಶ್ ನಾಪತ್ತೆಯಾದ ದಿನ ಇಂಗ್ಲಿಷ್ ಅಕ್ಷರಗಳಿರುವಂತಹ ಕೆಂಪು ಬಣ್ಣದ ಟೀ ಶರ್ಟನ್ನು ಆತ ಹಾಕಿದ್ದ, ಜೊತೆಗೆ ಬಿಳಿ ಬಣ್ಣದ ಪ್ಯಾಂಟನ್ನು ಧರಿಸಿದ್ದ. ಜೊತೆಗೆ ಈ ಹುಡುಗನನ್ನು ಪತ್ತೆ ಹಚ್ಚಲು ಸಹಕರಿಸುವಂತೆ ಪೊಲೀಸರು ಮನವಿಯನ್ನು ಮಾಡಿದ್ದಾರೆ. ಜೊತೆಗೆ ಈತನ ಎಲ್ಲಿಯಾದರೂ ಕೂಡ ಕಂಡು ಬಂದಲ್ಲಿ ಬಜ್ಪೆ ಪೊಲೀಸ್ ಠಾಣೆಗೆ ಸಂಪರ್ಕ ಸಂಖ್ಯೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಜೊತೆಗೆ ಯಾರಾದರೂ ಈತನನ್ನು ಕಂಡು ಹಿಡಿದಲ್ಲಿ ಕರೆ ಮಾಡಿ ಮಾಹಿತಿಯನ್ನು ನೀಡಬೇಕು ಅನ್ನೋದು ಬಜ್ಪೆ ಪೊಲೀಸ್ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಇವೆಲ್ಲದರ ಜೊತೆಗೆ ಈತ ಏನಾಗಿದ್ದಾನೆ ಅನ್ನುವಂಥದ್ದೇ ಪ್ರಶ್ನೆ. ನಿತೇಶ್ ಬೆಲ್ಚಡ ಅವರ ಕತೆ ಏನು? ಯಾಕೆ ನಿತೇಶ್ ಬೆಲ್ಚಡ 20 ದಿನಗಳು ಆಗ್ತಾ ಬಂದರೂ ಕೂಡ ಆತ ಇನ್ನೂ ಕೂಡ ಮನೆಗೆ ಬಂದಿಲ್ಲ, ಅಥವಾ ಆತನ ಇನ್ನೂ ಕೂಡ ಪತ್ತೆ ಹಚ್ಚಲಿಲ್ಲ? ಆತ ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಕತೆ ಅನ್ನುವಂಥದ್ದೇ ಪ್ರಶ್ನೆ. ಅಂದರೆ ಇದೇ ರೀತಿ ಹುಡುಗರು ಕಾಣೆಯಾಗ್ತಾ ಹೋಗಬೇಕಾ ನಮ್ಮ ಮಂಗಳೂರಿನಲ್ಲಿ? ಇದೇ ರೀತಿ ಹುಡುಗರು ಯಾಕೆ ಕಾಣೆಯಾಗ್ತಾ ಇದ್ದಾರೆ? ಬಹುಶಃ ಈ ಒಂದು ಕೇಸ್ನಲ್ಲಿ ತೋರಿಸಿದಂತಹ ನಿರ್ಲಕ್ಷ್ಯವೇ ಮತ್ತೊಂದು ಕೇಸ್ ರಿಪೀಟ್ ಆಗಲಿಕ್ಕೆ ಕಾರಣ ಆಯ್ತಾ? ಜೊತೆಗೆ ನಿತೇಶ್ ಪತ್ತೆಗೆ ಮುಂದುವರಿದಂತಹ ಶೋಧ ಕಾರ್ಯಾಚರಣೆ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. 20 ದಿನಗಳಾಗ್ತಾ ಬಂತು ನಿತೇಶ್ ಬೆಲ್ಚಡ ನಾಪತ್ತೆಯಾಗಿ. ಆದರೆ ಯಾವುದೇ ರೀತಿಯ ಸುಳಿವು ಇನ್ನೂ ಕೂಡ ಸಿಗ್ತಾ ಇಲ್ಲ. ಹಾಗಾದರೆ ಏನು ಕತೆ? ಅವರುಗಳು ಕೂಡ ಹೇಳುವ ರೀತಿಯಲ್ಲಿ ಪರೀಕ್ಷೆ ಬರೆದು ಮನೆಗೆ ಬಂದಿದ್ದಂತಹ ವಿದ್ಯಾರ್ಥಿ ಅಂದರೆ ನಿತೇಶ್ ಬೆಲ್ಚಾಡ ಮತ್ತೆ ಮನೆಯಿಂದ ಹೋದವ, ವಾಪಸ್ ಬರಲಿಲ್ಲ. ಮನೆಯವರು ಕಾದರು. ತದನಂತರ ಆತ ಮಿಸ್ಸಿಂಗ್ ಅಂತ ಬಂದಾಗ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಬಜ್ಪೆ ಪೊಲೀಸ್ ಠಾಣೆಗೆ. ಅವರು ಕೂಡ ನಾವು ಫೈಂಡ್ ಔಟ್ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಬಟ್ ಇಲ್ಲಿವರೆಗೂ ಕೂಡ ನೋ ಅಪ್ಡೇಟ್ಸ್. ಸೊ ಹಾಗಿದ್ದಾಗ ಏನಾಗಿದೆ, ಏನು ಕತೆ ಅನ್ನುವಂಥದ್ದೇ ಪ್ರಶ್ನೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ನಿತೇಶ್ ಬೆಲ್ಚಾಡ್ ಅವರು, ಅವರ ಅತ್ತೆ ಇದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಮೇಡಮ್, ಸದ್ಯ ಈಗ ನಿತೇಶ್ ಬೆಲ್ಚಾಡ್ ಅವರ ನಾಪತ್ತೆ ಪ್ರಕರಣ, ನಾಪತ್ತೆಯಾಗಿ ಇಂದಿಗೆ 20 ದಿನಗಳು ಅಂದರೆ 21 ದಿನಗಳಾಗ್ತಾ ಬಂತು. ಇನ್ನೂ ಕೂಡ ನಿತೇಶ್ ಅವರು ಮನೆಗೆ ಬರಲಿಲ್ಲ. ಆತ ಎಲ್ಲಿ ಹೋಗಿದ್ದಾನೆ ಅನ್ನೋದು ಗೊತ್ತಿಲ್ಲ. ಏನು ಹೇಳ್ತೀರಾ ಮೇಡಮ್, ಏನಾಗಿದೆ? ಅಂದರೆ ಅವರು ಮನೆ ಬಿಟ್ಟು
ಹೋಗಿದ್ರು ಅಥವಾ ಏನು ಕತೆ ಆಗಿತ್ತು ಮೇಡಮ್ ಇದು? ಸರ್ ಅವನು ಅಂದ್ರೆ ಕಾಲೇಜಿಗೆ ಹೋಗಿ ಕಾಲೇಜಿಂದ ಮನೆಗೆ ಬಂದಿದ್ದ ಸರ್. ಹಾ ಮನೆಗೆ ಬಂದು ಎಕ್ಸಾಮ್ ಎಲ್ಲ ಬರೆದು ಮನೆಗೆ ಬಂದು ಮಧ್ಯಾಹ್ನ ಹೊತ್ತಿಗೆ ಮನೆಯಲ್ಲಿ ಯಾರು ಇರ್ಲಿಲ್ಲ. ಹಾ ಅಂದ್ರೆ ಅತ್ತಿಗೆ ಮತ್ತು ಅಣ್ಣ ಇಬ್ರು ಜಾಬಿಗೆ ಹೋಗಿದ್ರು ಕೆಲ್ಸಕ್ಕೆ ಅಂತ. ಹಾ ಮನೆಯಲ್ಲಿ ಅವನು ಒಬ್ಬನೇ ಇದ್ದ. ಹಾ ಅವನು ಬಂದ ಮೇಲೆ ಡ್ರೆಸ್ ಚೇಂಜ್ ಮಾಡಿ ಅವನ ಕೈಯಲ್ಲಿ ಎಂತೆಲ್ಲ ಪ್ರೂಫ್ ಉಂಟು ಅದನ್ನೆಲ್ಲ ಮನೆಯಲ್ಲಿ ಬಿಟ್ಟು ಹೊರಟು ಹೋಗಿದ್ದಾನೆ ಸರ್. ಹಾಂ 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 ಓಕೆ. ಅಂದರೆ ಹೋಗುವಾಗ ಏನು ಕೂಡ ಕೊಂಡೋಗಿಲ್ಲ ಆತ? ಇಲ್ಲ ಸರ್, ಮೊಬೈಲ್, ATM ಕಾರ್ಡ್, ಆಧಾರ್ ಕಾರ್ಡ್ ಯಾವುದು ಕೊಂಡೋಗ್ಲಿಲ್ಲ, ಎಲ್ಲ ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ ಸರ್. ಹಾಂ 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 ಏನು ಕಲಿತಾ ಇದ್ದಾನೆ ಹುಡುಗ? ಪ್ಯಾರಾಮೆಡಿಕಲ್ ಸರ್. ಓಕೆ, ಪ್ಯಾರಾಮೆಡಿಕಲ್ ಕಲಿತಾ ಇದ್ದಾನೆ. ಹೇಗೆ ಮೇಡಮ್, ಅಂದರೆ ತುಂಬ ಬೇಜರಲ್ಲಿದ್ದ ಹುಡುಗ ಅಥವಾ ಹೇಗಿದ್ದಾನೆ, ಹೇಗೆ ಆಕ್ಟಿವಿಟೀಸ್ ಎಲ್ಲ ಹೇಗಿದೆ? ಸರ್ ಸೈಲೆಂಟ್ ಹುಡುಗ, ಕಲಿಯೋದ್ರಲ್ಲಿ ಒಳ್ಳೆ ಮಾರ್ಕ್ಸ್ ಎಲ್ಲ ಇತ್ತು, ಮನೇಲಿ ಕೂಡ ಸೈಲೆಂಟ್, ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ಇತ್ತು ಸರ್. ಅವನು ಫ್ರೆಂಡ್ ಸರ್ಕಲ್ ಎಲ್ಲ ಕಡಿಮೆನೇ ಇತ್ತು? ಕಡಿಮೆನೇ ಇತ್ತು. ಓಕೆ. ಮನೆಯಲ್ಲಿ ಇರ್ತಿದ್ದ, ಕಾಲೇಜ್ ಬಿಟ್ಟು ಮನೆಯಲ್ಲೇ ಇರ್ತಿದ್ದ, ಬೇರೆ ಎಲ್ಲಿ ಕಡೆ ಹೋಗ್ತಿರ್ಲಿಲ್ಲ. ಹೋದ್ರೆ ಅವನ ಮನೆ ಹತ್ತಿರ ಒಂದು ಗ್ರೌಂಡ್ ಉಂಟು, ಅಲ್ಲಿ ಬಿಟ್ಟು ಎಲ್ಲೂ ಹೋಗ್ತಿಲ್ಲ ಸರ್. ಆದ್ರೆ ಫೆಬ್ರವರಿ 15ರಂದು ಮಾತ್ರ ಮನೆಯಿಂದ ಹೋದವ, ಮತ್ತೆ ರಿಟರ್ನ್ ಬರಲಿಲ್ಲ? ರಿಟರ್ನ್ ಬರ್ಲಿಲ್ಲ. ಮಧ್ಯಾಹ್ನ 1-1:30 ಹೊತ್ತಿಗೆ ಕಾಲೇಜಿಂದ ಬಂದು ಹೋದವನು ರಿಟರ್ನ್ ಡ್ರೆಸ್ ಚೇಂಜ್ ಮಾಡಿ ಹೋದವನು ರಿಟರ್ನ್ ಬಂದಿಲ್ಲ. ಆತನಿಗೆ 19 ವರ್ಷ ಅಲ್ವಾ ಮೇಡಮ್ ಏಜ್ ಆಗಿರುವಂಥದ್ದು? ಹೌದು ಸರ್. ಓಕೆ ಓಕೆ. ಸೊ ಈ ಸಂದರ್ಭ ಅಂದರೆ ಎಷ್ಟು ಟೈಮ್ ತಾವು ಕಾದ್ರಿ? ಅಂದರೆ ಮಗ ಮನೆಗೆ ಬರ್ತಾನೆ ಅನ್ನೋಂಥದ್ದು ವಿಚಾರದಲ್ಲಿ ತಂದೆ ತಾಯಿ ಎಷ್ಟು ಟೈಮ್ ಕಾದ್ರು? ತದನಂತರ ಯಾವಾಗ ಮಗ ಬರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿರುವಂಥದ್ದು? ಅಂದ್ರೆ ಸಂಜೆ ಅತ್ತಿಗೆ ಮತ್ತು ಅಣ್ಣ ಮನೆಗೆ ಬರುವಾಗ ಮಗ ಇರ್ಲಿಲ್ಲಲ್ಲ ಸರ್. ಅವನು ಅಂದ್ರೆ ಯಾವಾಗ್ಲೂ ಒಮ್ಮೆ ಕ್ಯಾಟ್ರಸ್ಗೆ ಅಂತ ಹೋಗ್ತಿದ್ದ, ಹೋಗುವಾಗ ಮೊಬೈಲ್ ಬಿಟ್ಟು ಹೋಗ್ತಿದ್ದ. ಅಂದ್ರೆ ಮನೆಗೆ ಫೋನ್ ಮಾಡ್ಬೇಕಂತ. ಹಾಗೆ ಅವರು 11 ಗಂಟೆ ತನಕ ವೇಟ್ ಮಾಡಿದ್ರು, ಇವನು ಕ್ಯಾಟ್ರಸ್ಗೆ ಹೋಗಿದ್ದಾನೆ ಬರ್ತಾನೆ ಅಂತ. ಆಮೇಲೆ ಬರದ ಕಂಡು ಅವನ ಫ್ರೆಂಡ್ಸ್ಗೆ ಫೋನ್ ಮಾಡಿ ಕೇಳಿದ್ರು, ಇವತ್ತು ಕ್ಯಾಟ್ರಸ್ ಇತ್ತ ಅಂತ. ಅದಕ್ಕೆ ಅವ್ರು ಹೇಳಿದಾರಂತೆ ಇವತ್ತು ಕ್ಯಾಟ್ರಸ್ ಇರ್ಲಿಲ್ಲ ಅಂತ. ಆಮೇಲೆ ಮನೆಯಲ್ಲಿ ಎಲ್ಲರಿಗೂ ಆತಂಕ ಆಯ್ತು. ಮರುದಿವಸ ಬೆಳಿಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸರ್ ಬಜ್ಪೆ ಸ್ಟೇಷನ್ ಅಲ್ಲಿ. ಓಕೆ ಓಕೆ. ಅಂದ್ರೆ ಬೆಳಿಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರಿ ಅಲ್ವಾ? ಹೌದು ಸರ್. ಓಕೆ. ಏನು ಹೇಳಿದ್ರು ಡಿಪಾರ್ಟ್ಮೆಂಟ್, ಏನು ಹೇಳಿತ್ತು ಮೇಡಮ್? ಇಲ್ಲ ಸರ್, ಅಲ್ಲಿ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಮಾಡಿದ್ರು ಅವರು, ಮತ್ತೆ ಹುಡುಕೋ ಪ್ರಯತ್ನ ಕೂಡ ಮಾಡಿದ್ದಾರೆ ಸರ್. ಓಕೆ ಓಕೆ. ಅಂದ್ರೆ ಆಮೇಲೆಯಿಂದ ಕಂಪ್ಲೇಂಟ್ ಕೊಟ್ಟ ಮೇಲೆ ತಾವುಗಳು ಕೇಸ್ ಅಪ್ಡೇಟ್ ಹೋಗಿ ಕೇಳಿದ್ರಾ ಹೇಗೆ? ಹೋಗಿದ್ದೇವೆ ಸರ್. ಅವರು ನಿನ್ನೆ ಕೂಡ ಸರ್ಕಲ್ ಇನ್ಸ್ಪೆಕ್ಟರ್ ನಿನ್ನೆ ಕೂಡ ಮನೆಗೆ ಬಂದಿದ್ರು. ನಿನ್ನೆ ಕೂಡ ಬಂದಿದ್ರ ಮನೆಗೆ? ಹೌದೌದು ಸರ್. ಏನು ಅಂದ್ರೆ ಏನು ಹೇಳಿದ್ರು ಬಂದಾಗ? ಅಂದ್ರೆ ಏನಾದ್ರು ಅಪ್ಡೇಟ್ಸ್ ಇದೆಯಾ ಹೇಗೆ ಮೇಡಮ್? ಇಲ್ಲ ಸರ್, ನಮ್ ಪ್ರಯತ್ನ ಮಾಡ್ತಿದ್ದೀವಿ, ಹುಡುಕ್ತಿದ್ದೀವಿ ಅಂತ ಹೇಳ್ತಾರೆ ಸರ್, ಮತ್ತೆ ಏನು ಹೇಳಿಲ್ಲ ಸರ್. ಓಕೆ ಓಕೆ ಓಕೆ. ಅಂದ್ರೆ ನಮ್ಮ ನಿತೇಶ್ ಬೆಲ್ಚಡ್ ಅವರಿಗೆ ಒಬ್ಬರೇ ಮಗನಾ ಅಥವಾ ಇತರ ಮಕ್ಕಳಿದ್ದಾರೆ ತಂದೆ ತಾಯಿಗೆ? ಇಬ್ರು ಮಕ್ಕಳು, ಇಬ್ರು ಕೂಡ ಹುಡುಗರೇ ಸರ್. ಇಬ್ರು ಕೂಡ. ಇನ್ನೊಬ್ರು ಏನು ಮಾಡ್ತಾ ಇದ್ದಾರೆ ಮೇಡಮ್? ಅವನು ಕೂಡ ಕೆಲಸಕ್ಕೆ ಹೋಗ್ತಾನೆ, ಅವನು ಗಾರೆ ಕೆಲಸಕ್ಕೆ ಹೋಗ್ತಾನೆ. ಓಕೆ. ಇವರು ಕಲಿತಾ ಇದ್ದಾರೆ ಅಲ್ವಾ? ಓಕೆ ಓಕೆ. ಒಟ್ಟಿನಲ್ಲಿ ಮಗ ವಾಪಸ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕಾಯ್ತಾ ಇರುವಂಥದ್ದು ತಂದೆ ತಾಯಿ. ಏನಾದರೂ ತಮ್ಗಳಿಗೆ ಏನಾದರೂ ಡೌಟ್ ಇದೆಯಾ ಅಥವಾ ಆಗಿರಬಹುದು ಅಥವಾ ಏನು ಕತೆ ಅನ್ನುವಂಥದ್ದು? ಯಾಕಂದರೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಅಂದರೆ ಈ ಎಕ್ಸಾಮ್ನ ವಿಚಾರವಾಗಿ ಏನಾದರೂ ಭಯ ಇದೆಯಾ? ಯಾಕಂದರೆ ಪರೀಕ್ಷೆ ಬರೆದು ಬಂದಿದ್ದಂಥ ಹುಡುಗಲ್ವಾ? ಸೊ ಹಾಗಿದ್ದಾಗ ಹೌದು ಸರ್, ಮರುದಿವಸ ನಾವು ಕಂಪ್ಲೇಂಟ್ ಕೊಟ್ಟು ಶಾಲೆಗೆ ಹೋದಾಗ ಅಲ್ಲಿಯ ಪ್ರಿನ್ಸಿಪಾಲ್ ಅವನ ಕ್ವಶನ್ ಆನ್ಸರ್ ಪೇಪರ್ ಎಲ್ಲ ತೋರಿಸಿದ್ರು, ಒಳ್ಳೆ ಮಾರ್ಕ್ಸ್ ಇತ್ತು ಸರ್. ಶಾಲೆಗೆ ಎಂತ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಓಕೆ. ನಿಮ್ಗೆ ಏನಾದರೂ ಡೌಟ್ ಇದೆಯಾ? ಏನಾದರೂ ಆಗಿರಬಹುದು ಅಥವಾ ಏನು ಕತೆ ಅನ್ನುವಂಥದ್ದು ತಮ್ಗೆ ಏನಾದರೂ ಡೌಟ್ ಇದೆಯಾ? ಇಲ್ಲ. ಓಕೆ ಓಕೆ ಓಕೆ. ಸೊ ಇನ್ನೂ ಕೂಡ ಪತ್ತೆಯಾಗಿಲ್ಲ ಅನ್ನುವಂತಹ ಒಂದು ಬಹಳಷ್ಟು ಬೇಸರದ ಸಂಗತಿ. ಯಾಕಂದರೆ 20 ದಿನಗಳು. ಯಾಕಂದ್ರೆ ಮೇಡಮ್ ಒಂದು ಕಡೆ ನಿತೇಶ್ ಬೆಲ್ಚಡ ಅಂತ ಹೇಳಿದ್ರೆ, ಆ ಕಡೆಯಿಂದ ದಿಗಂತ್ ಫರಂಗಿಪೇಟೆ ಅವರು ಕೂಡ ಕಾಣ್ತಾ ಇಲ್ಲ. ಈ ಮಕ್ಕಳು ಕಾಣೆಯಾಗ್ತಾ ಇದ್ದಾರೆ, ಎಲ್ಲಿ ಹೋಗಿದ್ದಾರೆ ಏನು ಕತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಬಂದಾಗ ಇದೇ ಸಮಸ್ಯೆ. ಹೇಳಿ ಮೇಡಮ್. ಆತಂಕದಲ್ಲಿ ಇದ್ದೇವೆ ಸರ್. ಮಕ್ಕಳಂದ್ರೆ ಎಲ್ಲರಿಗೂ ಒಂದೇ ಅಲ್ಲ ಸರ್. ಹೌದಪ್ಪ, ನಿಜ ನಿಜ ನಿಜ. ತಂದೆ ತಾಯಿ ಹೇಗಿದ್ದಾರೆ ಮೇಡಮ್? ಈಗ ಹೇಗಿದ್ದಾರೆ ಅವರ ತಂದೆ ತಾಯಿ? ಇದ್ದಾರೆ ಸರ್, ಏನ್ ಮಾಡೋದು, ಡೈಲಿ ಕೂಗ್ತಾ ಇರ್ತಾರೆ, ಅವನ ಬರುವಿಕೆಗೆ ಕಾಯ್ತಾ ಇದ್ದಾರೆ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್.
ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಅಷ್ಟೇ ದುರದೃಷ್ಟಕರವಾಗಿರುವಂಥ ಸಂಗತಿ. ಇದನ್ನು ಪೊಲೀಸ್ ಇಲಾಖೆ ಆದಷ್ಟು ಬೇಗ ತ್ವರಿತವಾಗಿ ಈ ಕೇಸನ್ನು ನೋಡಬೇಕಾಗುತ್ತೆ. ಸೊ ಹಾಗಿದ್ದಾಗ ಮೇಡಮ್, ಯಾವುದೇ ರೀತಿಯ ಏನಾದರೂ ಒಂದು ಹುಡುಗ ನಿಮ್ಮ ಹತ್ರ ಏನಾದರೂ ಸಮಸ್ಯೆಗಳನ್ನು ಹಂಚ್ಕೊಂಡಿದ್ದಾನ, ಹೇಗೆ ಮೇಡಮ್? ಅಂದರೆ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಅನ್ನೋದು ನಾನು ಹಂಚ್ಕೊಂಡಿದ್ದಾನೆ, ಹೇಗೆ? ಇಲ್ಲ, ಏನಿಲ್ಲ, ಕರೆಕ್ಟ್ ಇದ್ದಾರೆ. ಯಾವುದೇ ರೀತಿ ಡಿಪ್ರೆಷನ್ ಎಲ್ಲ ಯಾವುದು ಇಲ್ಲ ಅಲ್ವಾ? ಓಕೆ ಓಕೆ, ಯಾವ ಭಯ ಕೂಡ ಇಲ್ಲ? ಓಕೆ ಓಕೆ, ಸರಿ ಸರಿ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಎಸ್, ಇದು ನಮ್ಮ ನಿತೇಶ್ ಬೆಲ್ಚಡ ಅವರ ಅತ್ತೆ ಮಾತನಾಡಿರುವಂಥದ್ದು. ಯಾಕಂದರೆ ನಿತೇಶ್ಗೋಸ್ಕರ ಕಾಯ್ತಾ ಇರುವಂತಹ ಕುಟುಂಬ ಒಂದು ಕಡೆ, ಅವರ ತಂದೆ ತಾಯಿ ಇವೆಲ್ಲದರ ಜೊತೆಗೆ ಅವರ ಅತ್ತೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ನಿತೇಶ್ ಬೆಲ್ಚಡ 20 ದಿನ ಆದರೂ ಕೂಡ ಇನ್ನೂ ಕೂಡ ಪತ್ತೆಯಾಗಿಲ್ಲ, ಬರಲಿಲ್ಲ. ಮೂಡುಪೆರಾರಿ ಅರ್ಕೆಪದವು ನಿವಾಸಿ ನಿತೇಶ್, ಈತ ಕೂಡ 19 ವರ್ಷದ ಹುಡುಗ, ಪರೀಕ್ಷೆ ಬರೆದು ಮನೆಗೆ ಬಂದಿದ್ದ. ಮನೆಯಿಂದ ಹೊರಗೆ ಹೋದವ ಮತ್ತೆ ವಾಪಸ್ ಬರಲಿಲ್ಲ. ಸೊ ಎಲ್ಲಿ ಹೋದ, ಏನು ಕತೆ ಅನ್ನೋದು ಗೊತ್ತಿಲ್ಲ. ಇದು ಕೂಡ ಒನ್ಸಗೆ ನಮ್ಮ ಕರಾವಳಿಯಲ್ಲಿ ಮತ್ತೊಂದು ನಾಪತ್ತೆ ಪ್ರಕರಣ ದಾಖಲಾಗಿರುವಂಥದ್ದು. ಇದೆಲ್ಲವೂ ಕೂಡ ನಿಗೂಢವಾಗಿ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಯಾಕೆ ಈ ರೀತಿ ಹುಡುಗರು ಕಾಣೆಯಾಗ್ತಾ ಇದ್ದಾರೆ, ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಜೊತೆಗೆ ದಿಗಂತ್ ಕೇಸ್ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ, ಸದನದಲ್ಲೂ ಕೂಡ ಚರ್ಚೆಯಾಗಿದೆ. ಇದು 20 ದಿನಗಳಾಗ್ತಾ ಬಂತು. ನಿತೇಶ್ ಬೆಲ್ಚಡ ಕಾಣೆಯಾಗಿ, ಆದರೆ ಪತ್ತೆ ಇಲ್ಲ ಅಂತ ಬಂದಾಗ, ಇನ್ನೊಂದು ಕಡೆ ದಿಗಂತ್, ನಮ್ಮ ಮನೆಯ ಮಗ ದಿಗಂತ್ನ, ಫರಂಗಿಪೇಟೆಯ ದಿಗಂತ್ನ ವಿಚಾರ ಯಾಕೆ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು, ಸದನದಲ್ಲೂ ಕೂಡ ಸದ್ದು ಮಾಡಿತು ಅಂತ ಬಂದಾಗ, ಆ ಊರಿನವರೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತಿದ್ರು. ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟನೆ ಮಾಡಿದರು, ಡ್ರಗ್ ಮಾಫಿಯಾದ ವಿರುದ್ಧ ಪ್ರತಿಭಟನೆ ಮಾಡಿದರು, ಗಾಂಜಾ ದಂಧೆಯ ವಿರುದ್ಧ ಪ್ರತಿಭಟನೆ ಮಾಡಿದರು. ಊರೇ ಅಲ್ಲಿ ಜಾತಿ ಧರ್ಮ ಮರೆತು ಒಟ್ಟಾಗಿ ಸೇರಿ ದಿಗಂತ್ ನಮ್ಮ ಮನೆಯ ಹುಡುಗ, ಆತನನ್ನು ಪತ್ತೆ ಹಚ್ಚಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಹಾಗಾಗಿ ಈ ಕೇಸ್ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ಸದನದಲ್ಲೂ ಕೂಡ ಚರ್ಚೆಯಾಗುತ್ತೆ, ಹೈಕೋರ್ಟ್ ಮೆಟ್ಟಿಲೇರುತ್ತೆ, ಹೆಬಿಯಸ್ ಕಾರ್ಪಸ್ ಅರ್ಜಿ ಕೂಡ ಸಲ್ಲಿಕೆಯಾಗುತ್ತೆ. ಆದರೆ ದಿಗಂತ್ ಪತ್ತೆಯಾಗಲ್ಲ. ಆದರೆ ನಿತೇಶ್ ಬೆಲ್ಚಡ ಅನ್ನುವಂತಹ ಯುವಕನ ಕೇಸ್ನಲ್ಲಿ ಯಾವುದೇ ರೀತಿ ಅಪ್ಡೇಟ್ಸ್ಗಳು ಯಾಕೆ ಬರಲ್ಲ ಅಂತ ಬಂದಾಗ, ಅಲ್ಲಿ ಸಂಘಟಿತವಾಗಿರುವಂಥ ಹೋರಾಟ ಆಗಿರಲಿಲ್ಲ. ಪಾಪ ಮನೆಯವರು ಭಾಳಷ್ಟು ಕಷ್ಟಪಟ್ಟಿದ್ದಾರೆ, ಮನೆಯವರು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಿಟ್ಟರೆ ಪಾಪ ಸಂಘಟಿತವಾಗಿರುವಂಥ ಹೋರಾಟ ಆ ಭಾಗದಿಂದ ಆಗಿಲ್ಲ. ಸೊ ಹಾಗಾಗಿ ನಿತೇಶ್ ಬೆಲ್ಚಡ ಕೇಸ್ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿಲ್ಲ. ಅದೇನೇ ಇರಲಿ, ನಿತೇಶ್ ಬೆಲ್ಚಡ ಕೂಡ ವಾಪಸ್ ಬರಬೇಕು ಮನೆಗೆ. ಅಟ್ ದ ಸೇಮ್ ಟೈಮ್ ದಿಗಂತ್ ಕೂಡ ಮನೆಗೆ ಆದಷ್ಟು ಬೇಗ ವಾಪಸ್ ಬರಲೇಬೇಕಾಗುತ್ತೆ. ಇವೆಲ್ಲದರ ಜೊತೆಗೆ ದಿಗಂತ್ ಅವರ ಮನೆಯವರು ಕೂಡ ಮಾತಾಡಿದರು. ತಾಯಿಯ ಕಣ್ಣೀರು, ತಂದೆಯ ಅಸಹಾಯಕತೆ, ಇವೆಲ್ಲದರ ಜೊತೆಗೆ ದಿಗಂತ್ ಇಂದು ನಾಳೆಯೋ ಮನೆಗೆ ಬರ್ತಾನೆ ಅನ್ನೋ ನಿಟ್ಟಿನಲ್ಲಿ ಕಾಯ್ತಾ ಇರುವಂತಹ ಕುಟುಂಬ. ಎಸ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೇಯಸ್ ಅವರಿದ್ದಾರೆ. ಶ್ರೇಯಸ್ ಅವರು ಸ್ಥಳೀಯರು, ಅಂದರೆ ಕಳೆದ ಬಾರಿ ನಮ್ಮ ಪ್ಯಾನಲ್ ಡಿಸ್ಕಷನಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ರು. ಅಂದರೆ ಅವರ ಸಹಪಾಠಿ ನೋಡಿದರು. ಅಂದರೆ ಅವರು ಅದೇ ದಿನ, ಅಂದರೆ ಕಾಣೆಯಾಗಿರುವಂಥ ದಿನ ಬೆಳಗ್ಗೆ ಇಬ್ಬರು ಹುಡುಗರು ಮಾತಾಡಿದ್ದಾರೆ. ಅಂದರೆ ಶ್ರೇಯಸ್ ಅವರು ಜೊತೆಗೆ ದಿಗಂತ್ ಅವರು. ಸೊ ಹಾಗಿದ್ದಾಗ ನಮ್ಮ ಪ್ಯಾನಲ್ ಡಿಸ್ಕಷನಲ್ಲಿ ಬಂದಿದ್ದಂತಹ ಶ್ರೇಯಸ್ ಅವರು ಕೂಡ ಹೇಳಿದರು ಕೆಲವು ವಿಚಾರವನ್ನು. ಜೊತೆಗೆ ಆ ಸಂದರ್ಭ ಪೊಲೀಸ್ ಅವರು ಒಂದು 3 ದಿನಗಳ ಟೈಮನ್ನು ಕೊಟ್ಟಿದ್ರು, ಇಂದು 5 ದಿನಗಳಾಗ್ತಾ ಬಂತು. ಸೊ ಹಾಗಿದ್ದಾಗ ಶ್ರೇಯಸ್ ಅವರೇ ನಮಸ್ತೆ. ನಮಸ್ತೆ ಶ್ರೇಯಸ್ ಅವರೇ, ಸದ್ಯ ಯಾವುದೇ ರೀತಿಯ ಅಪ್ಡೇಟ್ಸ್ ಇಲ್ಲ ಬಹುಶಃ ದಿಗಂತ್ ನಾಪತ್ತೆ ಪ್ರಕರಣದಲ್ಲಿ ಅಲ್ವಾ?
ಇಲ್ಲ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ. ಇಂದಿಗೆ 12 ದಿವಸ ಆಯ್ತು. ಇಂದಿಗೆ 12 ದಿವಸ ಆಯ್ತು. ಹೌದು. ಓಹ್, ಓಕೆ ಓಕೆ ಓಕೆ. ಆದ್ರೆ ಯಾವ್ದು ರೀತಿ ಅಪ್ಡೇಟ್ಸ್ ಇಲ್ಲ. ನಾವು ಮೊನ್ನೆ ಪ್ಯಾನಲ್ ಅಲ್ಲಿ ಕೂತ್ಕೊಳ್ಳುವಾಗ ನಮಗೆ ಪೊಲೀಸ್ ಅವರಿಂದ ಒಂದು ಅಪ್ಡೇಟ್ ಬಂದಿದ್ದು ಏನಂದ್ರೆ 3 ದಿನದಲ್ಲಿ ನಾವು ನಿಮಗೆ ಕ್ಲೀನ್ ಅದರ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ಮೀಡಿಯಾದ ಮುಖೇನವೇ ತಿಳಿಸ್ತೇವೆ ಅಂತ. ಹೌದು. ಇಲ್ಲಿವರೆಗೂ ನಮಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ. ಓಕೆ ಓಕೆ ಓಕೆ. ಏನು ಹೇಳ್ತೀರಿ? ಅಲ್ಲ, ಯಾಕೆ ಅಂತ ಏನು ಕತೆ ಅನ್ನುವಂಥದ್ದು ಗೊತ್ತಿದೆಯಾ? ಅಂದರೆ ನಮ್ಮ ಜೊತೆ ನೀವು ಕೂಡ ಇದ್ದಾಗ, ಇಲ್ಲೇ ಮೀಡಿಯಾದಲ್ಲೇ ಇದ್ದಾಗಲ 3 ದಿನಗಳು ಕಾಲಾವಕಾಶ ಕೇಳಿದ್ರು, ಕೊಟ್ಟಿದ್ರು. ಎಸ್, ಹೇಳಿ ಹೇಳಿ, ಮಾತಾಡಿ. ಎಸ್, ಈಗ ನಾನಲ್ಲಿ ಇರುವಾಗಲೇ 3 ದಿನದ ಕಾಲಾವಕಾಶ ಕೇಳಿದ್ರು. ಆದ್ರೆ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿಯ ಸುದ್ದಿ ಇಲ್ಲ. ಮತ್ತೆ ನಾವು ಈ ಸುದ್ದಿ ಇಲ್ಲದ ಕಾರಣ ನಾವೊಂದು ಬೈಠಕ್ ಕೂಡ ನಡೆದಿದ್ದೇವೆ. ಬಿಜೆಪಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಇನ್ನಿತರ ಸಂಘಟನೆಯ ಜೊತೆಗೆ ನಾವು ಬೈಠಕ್ ನಡೆಸಿ ಅದಕ್ಕೆ ಮುಂದುವರಿದ ಕಾರ್ಯ ಹೇಗೆ ನಾವು ಇನ್ನೂ ಕೂಡ ಈ ಒಂದು ಕಾರ್ಯಾಚರಣೆಗೆ ಬಲಪಡಿಸಬೇಕು ಅಂತ ನಾವು ಈಗಲೇ ಮೀಟಿಂಗ್ ಮಾಡಿದ್ದೇವೆ. ಇವತ್ತು ಎಬಿವಿಪಿ ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ಬ್ಲಾಕ್ ಟವರ್ ಅಲ್ಲಿ ಕೂಡ ಪ್ರತಿಭಟನೆ ನಡೆದಿದೆ. ಈಗ ಸೋಮವಾರ ವಿಶ್ವ ಹಿಂದೂ ಪರಿಷತ್ ಹಾಗೂ ಜಿಲ್ಲೆಯ ಎಲ್ಲ ನಮ್ಮ ಒಂದು ಸಂಘಟನೆಗಳಿಂದ ಇನ್ನೊಮ್ಮೆ ನಮ್ಗೆ ಈ ಒಂದು ಪ್ರತಿಭಟನಾ ಕಾರ್ಯಾಚರಣೆ ನಡೆಯಲಿಕ್ಕಿದೆ ಮಂಗಳೂರಲ್ಲಿ. ಮಂಗಳೂರಿಂದ ಫರಂಗಿಪೇಟೆಯವರೆಗೆ ಫರಂಗಿಪೇಟೆ ಚಲೋ ಎಂಬ ಒಂದು ನಾವು ಕರೆಯನ್ನು ಕೂಡ ಕೊಟ್ಟಿದ್ದೇವೆ. ನಾಚಿಕೆ ಆಗ್ಬೇಕಂದ್ರೆ ನಮ್ಮ ಈ ಒಂದು ಪೊಲೀಸ್ ಅವರು ಇನ್ನೂ ಕೂಡ 12 ದಿನದಿಂದ ಯಾವುದೇ ರೀತಿಯ ಒಂದು ನಮಗೆ ಸುಳಿವು ಕೊಡ್ತಾ ಇಲ್ಲ. ಈಗ ನಿನ್ನೆ ಕೂಡ ಹೈಕೋರ್ಟ್ ಅಲ್ಲಿ ಈ ಒಂದು ತನಿಖೆಯನ್ನು ಮುಂದಿಟ್ಟಿದ್ದಾರೆ. ಹೈಕೋರ್ಟ್ ಅಲ್ಲಿ ವಿಧಾನಸೌಧದಲ್ಲಿ ನಮ್ಮ ಸ್ಪೀಕರ್ ಡ್ಯೂಟಿ ಕಾದರೆ ಅಂದ್ರೆ ನಮ್ಮ MLA ಕೂಡ ಅವರು ಅಲ್ಲಿಂದ ಈ ವಿಷಯ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಆದ್ರೆ ಯಾವುದೇ ರೀತಿಯ ಪೊಲೀಸ್ ಅವರಿಂದ ಯಾವುದೇ ರೀತಿಯ ನಮಗೆ ಸುಳಿವಿಲ್ಲ. ನಾವು ಕೇಳುವುದು ಒಂದೇ, ಒಂದು ವೇಳೆ ಇನ್ನೂ ಕೂಡ ಪೊಲೀಸ್ ಅವರ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ದಯಮಾಡಿ ಮೇಲಿನ ಅದಕ್ಕಿಂತ ಮೇಲೆ ಸಿಬಿಐ ಅದಕ್ಕೆ ತನಿಖೆಗೆ ನೀಡಲಿ ಅಂತ ನಾವು ಕೇಳ್ತಿದ್ದೇವೆ. ಯಾಕಂದ್ರೆ ಮನೆಯವರ ಸ್ಥಿತಿ ನೋಡಿದ್ರೆ ನಮ್ಗೆ ಮಾತ್ರ ಗೊತ್ತದು. ಕಣ್ಣೀರಲ್ಲಿ ದಿವಸದ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅವರು. ಮಗಕ್ಕಾಗಿ ಕಾತುರದಲ್ಲಿ ಕಾಯುತ್ತಿದ್ದಾರೆ. ಪೊಲೀಸ್ ಅವರ ಹತ್ರ ಕೇಳುವಾಗ ಯಾವುದೇ ರೀತಿಯ ಒಂದು ಸುಳಿವು ಕೂಡ ಇಲ್ಲ. ಇಂಥ ಸಮಯದಲ್ಲಿ ಇನ್ನೂ ಕಾದ್ರೆ ನಾವು ಏನು ಪ್ರಯೋಜನ? ಕಠಿಣವಾದ ಕ್ರಮ ಯಾವುದೇ ರೀತಿಯ ಒಂದು ಸುಳಿವು ನಮ್ಗೆ ಇಲ್ಲ. ಅಲ್ವಾ? ಓಕೆ. ಈ ಕಡೆ ಇನ್ನೊಂದ್ ಕಡೆ ವಿಶ್ವ ಹಿಂದೂ ಪರಿಷತ್ ಕೂಡ ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟಿದೆ 10ನೇ ತಾರೀಕಿನಂದು. ಸೋಮವಾರದಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಸಂಘಟನೆಗಳು ಒಂದು ಪ್ರತಿಭಟನೆ ಮಾಡಲು ನಿರ್ಧರಿಸಿದೆ. ಓಕೆ ಓಕೆ. ಅಲ್ಲ, ಇಲ್ಲಿ ಬರುವಂತ ವಿಚಾರ ಯಾಕೆ ಇಷ್ಟು ಪ್ರಕರಣ ನಿಗೂಢವಾಗಿದೆ? ಒಂದ್ ಕಡೆ ಹೈಕೋರ್ಟ್ ಮೆಟ್ಟಿಲಿದೆ, ಜೊತೆಗೆ ಸದನದಲ್ಲೂ ಕೂಡ ಚರ್ಚೆ ಆಗುತ್ತೆ. ಆದ್ರೆ ಸಣ್ಣ ಅಪ್ಡೇಟ್ ಆದ್ರೂ ಕೂಡ ಪೊಲೀಸ್ ಅವರು ಕೊಡಬಹುದಿತ್ತಲ್ವಾ? ತಾವುಗಳು ನೋಡಿದಾಗ, ತಾವುಗಳು ಬೈಟೆಕ್ ಮಾಡಿದಾಗ, ಜೊತೆಗೆ ನನಗೆ ಇವತ್ತು ಬಂದಿರುವಂಥ ಮಾಹಿತಿ ಪ್ರಕಾರ ಅಲ್ಲಿ ಇವತ್ತು ಪೊಲೀಸ್ ಅವರು ಕೂಡ ಬಹಳಷ್ಟು ಜನರು ಸಂಖ್ಯೆಯಲ್ಲಿ ಸೇರಿದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಅವರು ಕೂಡ ಬೈಟೆಕ್ ಅನ್ನ ಮಾಡಿದ್ರು, ಅವರು ಕೂಡ ಮೀಟಿಂಗ್ ಅನ್ನ ಮಾಡಿದ್ರು ಅನ್ನುವಂಥ ಮಾಹಿತಿ. ಸೊ ಏನ್ ಕತೆ, ಸ್ವಲ್ಪ ಆದ್ರೂ ಕೂಡ ಸುಳಿವು ಸಿಗ್ಬೇಕಲ್ವಾ? ಇಲ್ದಿದ್ರೆ ಇಷ್ಟು ಕೇರ್ಲೆಸ್ ಮಾಡ್ತಾರಾ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದ್ರೆ ಅವರು ಹೇಳುವ ಪ್ರಕಾರ ನಮ್ಗಳಿಗೆ ಸುಳಿವು ಸಿಕ್ಕಿದೆ, ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಿದೆ ಅನ್ನುವಂಥ ವಿಚಾರವನ್ನೇ ಕಳೆದ ಬಾರಿ ಹೇಳಿರುವಂಥದ್ದು. ಈ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದೆಯಾ? ಸುಳಿವು ಸಿಕ್ಕಿದೆ ಅಂತ ಪೊಲೀಸರು ನಮ್ಗೆ ತಿಳಿಸಿದ್ದಾರೆ. ಆದ್ರೆ ನಮ್ಮ ಎದುರಲ್ಲಿ ಇಷ್ಟರವರೆಗೆ ಯಾವುದೇ ರೀತಿಯ ಸುಳಿವನ್ನು ನಮ್ಮ ಎದುರು ಇಟ್ಲಿಲ್ಲ. ಹಾಗೂ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಊರಲ್ಲಿ ಆಗಿರ್ಬೋದು, ಮತ್ತೆ ಎಲ್ಲ ಕಡೆಯಲ್ಲಿ ಹೂವಾಗಳು ಸ್ವಲ್ಪ ಜಾಸ್ತಿ ಆಗಿದೆ. ನಿಮ್ಗೆ ಗೊತ್ತಿರಬಹುದು, ಈಗಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ನ್ಯೂಸ್ ಅಲ್ಲಿ ಹೂವಾಗಳು ಸ್ವಲ್ಪ ಜಾಸ್ತಿ ಆಗಿದೆ. ಹೌದು, ಕರೆಕ್ಟ್. ಸೊ ಅದರ ಮೇಲೆ ಸಹ ಕ್ರಮ ತಗೊಳ್ಬೇಕು ಪೊಲೀಸರು. ಯಾಕಂದ್ರೆ ಇಂತಹ ಒಂದು ಘಟನೆ ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ಅವರು ಎಂತೆಂತ ಕೇಸನ್ನು ಇಟ್ಟಿದ್ದಾರೆ. ಈ ಒಂದು ಇಷ್ಟು ಒಂದು ಸಣ್ಣ ಕೇಸನ್ನು ಇನ್ನೂ ಕೂಡ ಅವರು ಕರೆಕ್ಟ್ ಆಗಿ ಒಂದು ಕಾರ್ಯ ಮಾಡ್ತಿಲ್ಲ ಅಂದ್ರೆ ತುಂಬಾ ಬೇಸರ ಆಗ್ತದೆ ಅಲ್ವಾ? ನಿಜ. ತುಂಬಾ ಬೇಸರ. ಯಾಕಂದ್ರೆ ನಮ್ಗೆ ಡೈಲಿ ಒಂದು 10-20 ಕಾಲ್ ಬರ್ತದೆ, ಅಲ್ಲಿ ಸಿಕ್ಕಿದ ಇಲ್ಲಿ ಸಿಕ್ಕಿದ ಅಂತ. ಓಕೆ. ಕೆಲವು ಸಲ ಈಗ ಶ್ರೇಯಸ್ ಅವರೇ ತುಂಬಾ ಕಾರ್ಯಾಚರಣೆ ಮಾಡಲಿಲ್ಲ ಅಂದ್ರೆ ಊಹಗಳಿಗೆ
ಆ ಒಂದು ದಿಗಂತ್ ಎಂಬ ಹುಡುಗ ಬಲಿಯಾಗ್ತಾನೆ. ಹೌದು ಶ್ರೇಯಸ್ ಅವರು, ಈಗ ಕೆಲವು ತಾವುಗಳು ಹೇಳಿದಾಗೇನೆ ಈಗ ಕೆಲವು ಊಹಾಪೋಹಗಳು ಅಂತೆ-ಕಂತೆಗಳು ಕೇಳಿ ಬರ್ತಾ ಇದೆ, ಆ ಬಗ್ಗೆ ಏನ್ ಹೇಳ್ತೀರಿ? ಹೌದು, ಆ ಬಗ್ಗೆ ಏನ್ ಹೇಳ್ತೀರಿ ಸರ್? ಊಹಾಪೋಹಗಳು ನಮ್ಗೆ ಬಂದ ಮಾಹಿತಿಯ ಪ್ರಕಾರ ಹಲವಾರು ಬಂದಿದೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಆದ್ರೆ ಅಧಿಕೃತವಾಗಿ ಪೊಲೀಸರು ನಮ್ಗೆ ಅದನ್ನು ತಿಳಿಸಲಿಲ್ಲ ಅಲ್ಲ. ನಾವು ಹೇಗೆ ನಮ್ಮ ಊರಿನಲ್ಲಿ ಆಗಿರ್ಬೋದು ಅಥವಾ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ತಿಳಿದು? ಓಕೆ 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 ಎಸ್ ಅಲ್ವಾ? ಓಕೆ 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 ಇಲ್ಲ, ಊಹಾಪೋಹಗಳು ಅಂತ ಬಂದಾಗ ನಾವು ಎಲ್ಲೂ ಕೂಡ ಯಾವುದೇ ರೀತಿ, ನಾವು ಎಸ್ಪೆಷಲಿ ಎಲ್ಲೂ ಕೂಡ ಯಾವುದೇ ರೀತಿಯ ಊಹಾಪೋಹಗಳನ್ನು ಹಾಕಿಲ್ಲ. ಟು ಬಿ ಫ್ರ್ಯಾಂಕ್ಲಿ, ಕೆಲವು ಮಾಧ್ಯಮಗಳು ವರದಿ ಮಾಡಿದೆ, ನಾನು ಅವರಿಗೆ ನೇರವಾಗಿ ಹೇಳ್ತೀನಿ, ಯಾವುದು ಕೂಡ ಈ ಸಂದರ್ಭದಲ್ಲಿ ಸುಖ ಸುಮ್ಮನೆ ಹಾಕುವಂಥದ್ದು ಯಾವುದು ಕೂಡ ಸರಿಯಲ್ಲ ಅನ್ನೋದು ನೇರವಾಗಿ. ಓಕೆ, ಎನಿವೆ, ಎಸ್ ಸರ್, ಥ್ಯಾಂಕ್ ಯು ಶ್ರೇಯಸ್ ಅವರೇ, ಧನ್ಯವಾದಗಳು. ನಮ್ಮ ಆಶೆ ಇಷ್ಟೇ, ಆ ಹುಡುಗ ವಾಪಸ್ ಬರಲೇಬೇಕು. ಆ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂಥ ತಂದೆ ತಾಯಿ ಅವರ ಮುಖದಲ್ಲಿ ಒಂದು ನಗು ಜೊತೆಗೆ ಒಂದು ಸಾರ್ಥಕತೆ ಸಿಗಲೇಬೇಕು. ಯಾಕಂದರೆ ಆ ಒಂದು ಕಷ್ಟ ದೂರ ಆಗಲೇಬೇಕು. ಯಾಕಂದರೆ ಮಗನಿಗೋಸ್ಕರ ಕಾಯ್ತಾ ಇರುವಂಥ ತಂದೆ ತಾಯಿ. advocate ಇದು ಇಂದಿಗೆ 13 ದಿನಗಳಾಗ್ತಾ ಬಂತು ಅನ್ನುವಂಥದ್ದು. ದಿಗಂತ್ ನಾಪತ್ತೆಯಾಗಿ, ಆದರೆ ದಿಗಂತ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಜೊತೆಗೆ ಶ್ರೇಯಸ್ ಅವರು ಹೇಳುವಂಥ ಪ್ರಕಾರ ಕೆಲವು ಊಹಾಪೋಹಗಳು ಅಂತೆ ಕಂತೆಗಳು ಕೂಡ ಭಾಳಷ್ಟಿದೆ. ಸೊ ಹಾಗಿದ್ದಾಗ ನಾವು ನೇರವಾಗಿ ಎಲ್ಲೂ ಕೂಡ ಅಂತೆ ಕಂತೆಗಳನ್ನು ವಿಚಾರವಾಗಿ ಎಲೋಬ್ರೇಟ್ ಮಾಡಿಲ್ಲ, ಮಾತಾಡೋದು ಕೂಡ ಇಲ್ಲ ನಾವುಗಳು. ಯಾಕಂದರೆ ಆ ಹುಡುಗ ವಾಪಸ್ ಸುರಕ್ಷಿತವಾಗಿ ಮನೆಗೆ ಬರಬೇಕು. ಕೆಲವು ಮಾಧ್ಯಮಗಳು ಕೂಡ ಕೆಲವು ಏನೇನೋ ವಿಚಾರಗಳನ್ನು ಅಪ್ಡೇಟ್ ಮಾಡ್ತಾ ಇದೆ. ಆ ಬಗ್ಗೆ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಸೊ ದಯಮಾಡಿ ಸದ್ಯಕ್ಕೆ ಆ ಒಂದು ಮಾತುಗಳನ್ನು ಯಾರೂ ಕೂಡ ಕಿವಿಗೊಡಬೇಡಿ. ಜೊತೆಗೆ ದಯಮಾಡಿ ಅಂತಹ ಪಬ್ಲಿಷನ್ನು ವಿದೌಟ್ ನಮ್ಮ ಅಧಿಕೃತವಾದಂಥ ಮಾಹಿತಿ ಬಾರದೆ ಮಾಧ್ಯಮಗಳು ಯಾವತ್ತೂ ಕೂಡ ಮಾಧ್ಯಮ ಧರ್ಮವನ್ನು ಮರೆಯಬೇಡಿ, ಪಾಲನೆ ಮಾಡಿ ಅನ್ನುವಂಥ ಕಳಕಳಿಯ ವಿನಂತಿ. ಯಾಕಂದರೆ ಒಂದು ಕಡೆ ಕಷ್ಟಪಡ್ತಾ ಇರುವಂತಹ ಕಣ್ಣೀರಲ್ಲಿ ಕೈ ತೊಳೆದಿರುವಂಥ ತಂದೆ ತಾಯಿ ಅವರಿಗೆ ಅಷ್ಟೇ ನೋವಲ್ಲಿದ್ದಾರೆ, ಭಾಳಷ್ಟು ದುಃಖದಲ್ಲಿದ್ದಾರೆ. ಅವರಿಗೆ ಮತ್ತೆ ಕಷ್ಟ ಕೊಡುವಂಥದ್ದು, ದುಃಖ ಕೊಡುವಂಥದ್ದು ಸರಿಯಲ್ಲ. ಸೊ ಹಾಗಿದ್ದಾಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸುರೇಶ್ ಶೆಟ್ಟಿ ಅವರಿದ್ದಾರೆ. ಸುರೇಶ್ ಶೆಟ್ಟಿ ಅವರು, ನಮಸ್ತೆ ಸರ್. ನಮಸ್ತೆ ಸರ್. ಕಳೆದ ಬಾರಿ ನಮ್ಮ ಜೊತೆ ತಾವು ಬಂದಿದ್ರಿ, ನಮ್ಮ ಪ್ಯಾನಲಲ್ಲಿ ಮಾತಾಡಿದ್ವಿ. ಆ ಸಂದರ್ಭ ಡಿಪಾರ್ಟ್ಮೆಂಟ್ ನೇರವಾಗಿ ಆಶ್ವಾಸನೆಯನ್ನು ಕೊಟ್ಟಿತ್ತು, ಭರವಸೆಯನ್ನು ಕೊಟ್ಟಿತ್ತು. 3 ದಿನಗಳು, ಓನ್ಲಿ 3 ಡೇಸ್. ನಾವು ಆಗಲೂ ಕೂಡ ಕೇಳಿದ್ವಿ 3 ಡೇಸ್ ಯಾಕೆ, ಏನು ಕತೆ, ಸಾಧ್ಯ ಇಲ್ಲ, ಆದಷ್ಟು ಬೇಗ ಪತ್ತೆ ಹಚ್ಚಿಕೊಡಿ ನಾಳೆ ಅಥವಾ ನಾಳೆಯೊಳಗೆ ಅನ್ನೋದು. ಆದರೆ 3 ದಿನಗಳಲ್ಲ, ಈಗ 5 ದಿನಗಳಾಗ್ತಾ ಬಂತು. ಆದರೆ ನೋ ಅಪ್ಡೇಟ್ಸ್. ಎಸ್ ಸರ್, ಸುರೇಶ್ ಸರ್ ಏನು ಹೇಳ್ತೀರಾ? ಇವಾಗ ನಮ್ಗೆಲ್ಲ ನಂಬಿಕೆ ಇರೋದು ಕಾನೂನಿನ ಮೇಲೆ. ಓಕೆ. ನಮ್ಮ ಭಾಗದ ಜನರು ನಾಗರಿಕರು ಹಾಗೂ ಮನೆಯವರ ಒಪ್ಪಿಗೆಯ ಮೇರೆಗೆ ಮಂಗಳೂರಿನ ವಕೀಲರಾದಂತ ಇವರು ಸಚಿನ್ ಆಲ್ವಾ ನೇತೃತ್ವದ ತಂಡದಿಂದ ಈಗಾಗಲೇ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಅದು ಈಗ 12ನೇ ತಾರೀಕಿಗೆ ಅವರು ರಿಪ್ಲೈ ಮಾಡ್ಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಅವರು. ಅದಕ್ಕೋಸ್ಕರ ಕಾಯ್ತಾ ಇದೆ ಪೊಲೀಸ್. ಮತ್ತೆ ಹೀಗೆ ಯಾವ್ದು ಕೂಡ ರಿಪ್ಲೈ ಬಂದಿಲ್ಲ. ಹೀಗೂ ಇದ್ದು ಇವತ್ತು ಮಧ್ಯಾಹ್ನ ನಮ್ಮ ಪರಂಗಿಪೇಟೆಯ ಔಟ್ ಪೋಸ್ಟ್ ಏನಿದೆ ಅಲ್ಲಿ ಸುಮಾರು ಜನ ಪೊಲೀಸ್ ನೆರೆದಿದ್ರು. ಸುಮಾರು ಜನ ಇದ್ರು ಇವತ್ತು, ಹಿರಿಯ ಅಧಿಕಾರಿಗಳು. ಹೌದು, ಮಧ್ಯಾಹ್ನದ ಟೈಮ್ ಅಲ್ಲಿ ತುಂಬಾ ಜನ ಪೊಲೀಸರು ಸೇರಿದ್ರು. ಏನಂತೇಳಿ ಇದುವರೆಗೂ ನಮ್ಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಅವ್ರ ಜೊತೆ ಒಂದಷ್ಟು ಜನ ಮೀಡಿಯಾದವರು ಕೂಡ ಇದ್ರು. ರಾಜ್ಯ ಮಟ್ಟದ ಮೀಡಿಯಾದವರು ಕೂಡ, ಇದು BTV ಇರ್ಬೋದು, TV9 ಇರ್ಬೋದು,
ಓಕೆ ಅಂತ ಅನೇಕ ಚಾನೆಲ್ಗಳು ಬಂದಿತ್ತು ಅಲ್ಲಿ. ಓಕೆ ಓಕೆ. ಸೊ ಅಲ್ಲಿ ಬಂದು ಏನಾಗಿದೆ ಅಂತ ಹೇಳಿ ಇದುವರೆಗೆ ನಮ್ಗೆ ಗೊತ್ತಿಲ್ಲ. ನಿಮ್ಗೂ ಕೂಡ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ? ತಮ್ಗಳಿಗೆ ಏನಾದ್ರು ಹೇಳಿದಾರಾ ಹೇಗೆ? ಏನಿಲ್ಲ ಅದೇ ಮೊದಲ ರೂಮರ್ ಏನಿತ್ತು ಅದೇ ಇದೆ ಈಗಲೂ ಕೂಡ. ಓಕೆ. ಅಲ್ಲ, ತಾವುಗಳು ಹೋದ್ರಾ? ತಾವುಗಳು ಕೂಡ ಒಂದು ಬೈಟೆಕ್ ಪೊಲೀಸ್ ಅವ್ರು ಮಾಡ್ತಾ ಇದ್ರು ಅಂತ ಬಂದಾಗ ತಾವುಗಳು ಹತ್ರ ಹೋದ್ರ ಸ್ಥಳೀಯರಾಗಿ? ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರ್ಲಿಲ್ಲ ನಮ್ಗೆ ಯಾರಿಗೂ. ಓ, ದೆನ್ ವಾಟ್ ಅಬೌಟ್ ಮೀಡಿಯಾಸ್ ಗಳಿಗೆ ಅಲ್ಲಿ ಪರ್ಮಿಷನ್ ಇತ್ತಾ? ಒಳಗಡೆ ಹೋಗ್ಬೋದಿತ್ತ ಅಥವಾ ಆ ಬೈಟೆಕ್ ಅನ್ನು ನೋಡ್ತಾ ಅದು ಕೂಡ ಏನಂತ ಹೇಳಿ ಗೊತ್ತಿಲ್ಲ. ಮೀಡಿಯಾದವರು ಇದ್ರು ಮಾತ್ರ ಅಲ್ಲಿ ಆ ಸ್ಪಾಟ್ ಅಲ್ಲಿ. ಓಕೆ. ನಾವು ಆ ಮೀಡಿಯಾದವರಿಗೆ ಅಪ್ಡೇಟ್ಗೋಸ್ಕರ ನಾವು ಕಾಯ್ತಾ ಇದ್ವಿ, ಏನು ಹೇಳಿದ್ದಾರೆ ಅಂತ ಅಂತ. ಓಕೆ ಓಕೆ. ಎಸ್ ಸರ್, ಎಸ್ ಸರ್. ಈಗ ಇದುವರೆಗೂ ಅದರ ಅಪ್ಡೇಟ್ ಬಂದಿಲ್ಲ ಪೊಲೀಸ್ನವರಿಂದ. ನಮ್ಗೆ ನಮ್ಮೆಲ್ಲರಿಗೂ ಕೂಡ ಏನು ಕೂಡ ಅಪ್ಡೇಟ್ ಬಂದಿಲ್ಲ ಇದುವರೆಗೂ. ಓಕೆ. ಸಣ್ಣ ಸುಳಿವು ಕೂಡ ಕೊಟ್ಟಿಲ್ವಾ? ಯಾಕಂದ್ರೆ ಮೊನ್ನೆ ತಾನೇ ತಾವುಗಳು ಮಾತಾಡಿದಾಗ ಇದುವರೆಗೂ ಏನಿಲ್ಲ. ಮತ್ತೆ ಕೂಡ ಇವಾಗ ಒಂದು ಮೆಸೇಜ್ ಬಂತು, ನಾಳೆ ಒಂದು 200 ಜನ ಪೊಲೀಸರ ತಂಡದಿಂದ ಪರಂಗಿಪೇಟೆ ಭಾಗದಲ್ಲಿ ಹುಡುಕಾಟ ಮಾಡ್ಲಿಕ್ಕೆ ಇದೆ ಅಂತೇಳಿ ಒಂದು ಮೆಸೇಜ್ ಬಂದಿದೆ ನಮ್ಗೆ. ಅದು ಏನಂತ ಹೇಳಿ ಎಷ್ಟು ಸತ್ಯ ಸುಳ್ಳು ಅಂತೇಳಿ ಏನು ಗೊತ್ತಿಲ್ಲ ಅದ್ರಲ್ಲಿ. ಯಾರು ಮೆಸೇಜ್ ಕಳಿಸಿರುವಂತದ್ದು? ಯಾರದು? ಯಾವುದು ಅಂದ್ರೆ ಅದು ಫಾರ್ವರ್ಡ್ ಮೆಸೇಜಾ ಅಥವಾ ಅಧಿಕೃತವಾದಂತ ಮೆಸೇಜ್ ಡಿಪಾರ್ಟ್ಮೆಂಟ್ ಇಂದ? ಹೇಗೆ? ಡಿಪಾರ್ಟ್ಮೆಂಟ್ ಇಂದ ಅದು ಅಧಿಕೃತವಾಗಿ ಉಂಟು ಅಂತ ಹೇಳಿ ಗೊತ್ತಿಲ್ಲ. ಬಟ್ ನಾಳೆ ನೋಡ್ಬೇಕಷ್ಟೇ ಅದು ಏನಂತ ಹೇಳಿ. ಓಕೆ ಓಕೆ. ಈಗ 200 ಜನ ಪೊಲೀಸರು ಸೇರಿ ಅವನು ಸೂಸೈಡ್ ಮಾಡಿಕೊಂಡಿದ್ದಾನೋ ಏನಂತ ಹೇಳಿ ಅದೊಂದು ಕ್ಲಾರಿಫಿಕೇಶನ್ ನಾಳೆ ಪರಂಗಿಪೇಟೆ ಭಾಗದ ಆ ಕಡೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ಸರ್ಚ್ ಮಾಡ್ಲಿಕ್ಕಿದ್ದಾರೆ. ಹುಡುಗ ಸೂಸೈಡ್ ಮಾಡಿದಾನ ಎಂತ ಅಂತ ಹೇಳಿ. ಓಕೆ ಓಕೆ. ಈಗ ಈ ಕೇಸ್ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ತಮ್ಮ ಭಾಗದ ಶಾಸಕರು ಸ್ಪೀಕರ್ ಕಾದರ್ ಮಾತಾಡಿದ್ದಾರೆ. 7 ತಂಡಗಳನ್ನ ಮಾಡಿದ್ದೀವಿ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಶಿಕ್ಷಣ ಸಚಿವರು ಕೂಡ 7 ತಂಡ ಏನೇ ಇರ್ಲಿ, 7 ಮಾಡ್ಲಿ ಅಲ್ಲ 10 ತಂಡ ಮಾಡ್ಲಿ, ಇದುವರೆಗೆ ಏನಾದ್ರೂ ಒಂದು ಕ್ಲೂ ಕೊಡ್ಬೇಕಿತ್ತಲ್ಲ ಸರ್. ಕರೆಕ್ಟ್. ನಿಜ. ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ ಇದು. ರಾಜ್ಯ ಬಿಡಿ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿದೆ ಈ ಒಂದು ಸುದ್ದಿ. ಇದುವರೆಗೆ ಏನು ಒಂದು ಕ್ಲೂ ಕೂಡ ಸಿಕ್ಕಿಲ್ಲ ಅಂದ್ರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಿಜ. ಸರಿ ಅಲ್ಲ, ಇನ್ನು ಬೇರೆ ಕೇಸ್ ಆಗಿದ್ರೆ ಹೇಗಾಗ್ಬೋದು? ಹೌದಪ್ಪ. ನಿಜ ನಿಜ. ಅಂದ್ರೆ ನಾನು ಕೇಳ್ತಾ ಇರೋದು 10 ದಿನ ಸದನದಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ನವರ ಊರು ಕೂಡ ಇದು. ಹೌದು ಹೌದು. ಏನು ಅಪ್ಡೇಟ್ಸ್ ಇಲ್ಲ ಅಂದ್ರೆ ಏನ್ ಅರ್ಥ ಅದಕ್ಕೆ ಅಲ್ವಾ? ಈಗ ಅಪ್ಡೇಟ್ ಕೊಡ್ಬೇಕಲ್ಲ. ಒಂದು ಪೊಲೀಸರು ಇದುವರೆಗೆ ಒಂದು ಇವತ್ತ ನಿನ್ನೆ ಏನಾದ್ರೂ ಒಂದು ಪ್ರೆಸ್ ಮೀಟ್ ನಮ್ಗೆ ಕರೆದು ಒಂದು ಪಬ್ಲಿಕ್ ಒಂದು ಹೇಳ್ಬೇಕಿತ್ತಲ್ಲ. ಇದು ಏನು ಇದರಲ್ಲಿ ನಮ್ಗೆ ಏನು ಸಿಕ್ಕಿಲ್ಲ, ಇದುವರೆಗೆ ಏನು ಅಪ್ಡೇಟ್ ಇಲ್ಲ ಅಂತ ಹೇಳಿ ಹೇಳ್ಬೇಕಿತ್ತಲ್ಲ. ಹೌದು ಹೌದು. ಸಣ್ಣ ಪ್ರಮಾಣದ ಅಪ್ಡೇಟ್ ಕೂಡ ಕೊಟ್ಟಿಲ್ಲ, ಸಣ್ಣ ಮಟ್ಟದ್ದು ಕೂಡ. ಅದನ್ನ ಹೇಳ್ತಾ ಏನಿಲ್ಲ ಸರ್, ಏನಿಲ್ಲ. ಝೀರೋ ಅಪ್ಡೇಟ್ ಇದುವರೆಗೆ. ಏನು ಈಗ ಮೊನ್ನೆ ಒಂದು 5 ದಿನ ಮೊದಲು ಹೇಳಿದ್ರು, ಇನ್ನು ನೀವು ಪ್ರತಿಭಟನೆ ಮಾಡಬೇಡಿ, ಒಂದು 3 ದಿನ ಟೈಮ್ ಕೊಡಿ ಅಂತ ಹೇಳಿ ಹೇಳಿದ್ದಾರೆ. ಇದುವರೆಗೂ 3 ದಿನ ಹೋಗಿ ಈಗ 10 ದಿನ ಆಗ್ತಾ ಬಂತು ಇಲ್ಲಿಗೆ. ತಮ್ಗಳಿಗೆ ಏನು ಅನುಮಾನ ಇದೆ ಸರ್? ಯಾಕಂದ್ರೆ ತಾವುಗಳು ಈಗ ನೋಡಿದಾಗ ಅಲ್ಲಿ ಕೇಸ್ ಸ್ಟಡಿ ಮಾಡಿದಾಗ, ಯಾಕಂದ್ರೆ ತಾವುಗಳು ಸ್ಥಳೀಯರು, ತಮ್ಗಿಂತ ಬೆಟರ್ ಆಗಿ ಗೊತ್ತಿರುವಂತದ್ದು ಯಾರಿಲ್ಲ. ಬಹುಶಃ ಅಲ್ಲಿ VHP ಅವರು ಕೂಡ ಇವತ್ತು ಪ್ರೆಸ್ ಮೀಟ್ ಮಾಡಿದಾಗ ಹೇಳ್ತಾ ಇರುವಂತದ್ದು, ಮತ್ತೊಮ್ಮೆ ಅವರು ಆರೋಪ ಮಾಡುವಂಥದ್ದು ಗಾಂಜಾ ವ್ಯಸನದ ಬಗ್ಗೆ, ಗಾಂಜಾ ಮಾಫಿಯಾದ ಬಗ್ಗೆ, ದಂಧೆಯ ಬಗ್ಗೆ. ಏನ್ ಹೇಳ್ತೀರಿ? ಇದುವರೆಗೆ ಏನು ಗೊತ್ತಿಲ್ಲ. ನಾವು ಸುಮ್ಮನೆ ಹೇಳಿದ್ರೆ ಈಗ ಸುಮ್ಮನೆ ರೂಮರ್ ಆಗುತ್ತೆ ಅದು. ನಾವು ಅದಕ್ಕೋಸ್ಕರ ಏನು ಹೇಳಿಕೆ ಈಗ ನಾವು ಕಾಯುದು ಪೊಲೀಸರ ಬಾಯಿಂದ ಏನು ಬರುತ್ತೆ ಅಂತ ಹೇಳಿ ಕಾಯುದು. ನಾವೀಗ ಸುಮ್ಮನೆ ಹೇಳಿಕೆ ಹೋದ್ರೆ ಈಗ ರೂಮರ್ ಆಗುತ್ತೆ. ಆಲ್ರೆಡಿ ರೂಮರ್ ಆಗಿ ಎಂತೆಂತೆಲ್ಲ ಆಗಿದೆ. ಕರೆಕ್ಟ್. ನಿಜ ನಿಜ ನಿಜ. ಅದಕ್ಕೋಸ್ಕರ ಏನಿದ್ರು ಈಗ ನಾವು ನಮ್ಗೆ ನಂಬಿಕೆ ಇರೋದು ಕಾನೂನಿನ ಮೇಲೆ. ಓಕೆ ಓಕೆ ಓಕೆ. ಅದೇ ಅವರೇ ಕೈಗಟ್ಟಿ ಕೂತ್ಕೊಂಡಿದ್ದಾರೆ. ಸ್ವಲ್ಪವೂ ಕೂಡ ಹಿಂಟ್ ಕೊಡ್ತಾ ಇಲ್ಲ ಏನಂತ. ಬಹುಶಃ ಅವ್ರಿಗೆ ಕೂಡ ಗೊತ್ತಿದ್ಯಾ ಗೊತ್ತಿಲ್ವಾ? ತಮ್ಮ ಪ್ರಕಾರ ಹೇಗೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೂಡ ಗೊತ್ತಿರ್ಲಿಕ್ಕಿಲ್ಲ, ಇದುವರೆಗೆ ಗೊತ್ತಿಲ್ಲ. ಓಕೆ ಓಕೆ. ನಾವು ಮೊನ್ನೆ ಲೈವ್ ಅಲ್ಲಿ ಡಿಬೇಟ್ ಅಲ್ಲಿ ಕೂತ್ಕೊಂಡಿರುವಾಗ ನಮ್ಗೆ ಮೆಸೇಜ್ ಬಂತು ಡಿಪಾರ್ಟ್ಮೆಂಟ್ ಇಂದ ಬಂದದ್ದು. 50% ಇನ್ವೆಸ್ಟಿಗೇಷನ್ ಆಗಿದೆ. ಹೌದು ಹೌದು. ಇನ್ನೊಂದು 50%. ಆ 50% ಏನಿದೆ ಅದನ್ನಾದ್ರೂ ಹೇಳ್ಬೇಕಿತ್ತಲ್ಲ ಅವರು. ಕರೆಕ್ಟ್ ಕರೆಕ್ಟ್. ನಿಜ. 50% ಏನು ಆಗಿದೆ ಅದನ್ನ ಹೇಳ್ಬೋದಿತ್ತು ಅವರಿಗೆ. ಅದನ್ನು ಕೂಡ ಹೇಳ್ತಾ ಇಲ್ಲ ಅವರು. 50% ಇನ್ನು ಇನ್ವೆಸ್ಟಿಗೇಷನ್ ಬಾಕಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಕೂಡ ಇಲ್ವೇ ಇಲ್ಲ. ಸ್ವಲ್ಪ ಹಿಂಟ್ ಕೂಡ ಕೊಟ್ಟಿಲ್ಲ. ಈಗ ನಮ್ಮ ಡಿಬೇಟ್ ಆಗಿ ಎಷ್ಟು ದಿನ ಆಯ್ತು? 1 ವಾರ ಕಳೆದಿಲ್ಲ. ಹೌದಪ್ಪ. ಓಕೆ ಓಕೆ ಓಕೆ. ಜೊತೆಗೆ ಸರ್, ಈಗ ಹಲವು ಅಂತೆಕಂತೆಗಳು ಕೂಡ ಕೇಳಿ ಬರ್ತದೆ. ಆ ಬಗ್ಗೆ ಏನ್ ಹೇಳ್ತೀರಿ ತಾವು? ಅದನ್ನು ಅಂತೆಕಂತೆಗಳೇ ಯಾವ್ದು ಕೂಡ ಜನರು ಕೇಳಬೇಡಿ. ನಮ್ಗೆ ನಂಬಿಕೆ ಇರೋದು ಈಗ ಪೊಲೀಸ್ನವರ ಒಂದು ಏನು ಪ್ರೆಸ್ ಮೀಟ್ ಇದೆ ಅದನ್ನ ನಾವು ಕಾಯ್ತಾ ಇದ್ದೇವೆ. ಕರೆಕ್ಟ್ ಕರೆಕ್ಟ್. ಜನರಿಗೆ ಬಿಡಿ, ಪೊಲೀಸ್ನವರಿಗೆ ಏನಂತ ಹೇಳಿ ಗೊತ್ತಿಲ್ಲ, ಜನರಿಗೆ ಗೊತ್ತಿದೆ. ಹೌದಪ್ಪ. ಡೆಫಿನೆಟ್ಲಿ ಡೆಫಿನೆಟ್ಲಿ. ಎಸ್ ಎಸ್. ಜನರಿಗೆ, ಪೊಲೀಸ್ನವರಿಗೆ ಇಷ್ಟೆಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲೇ ಇದ್ದಾರೆ.
ಈ ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲೇ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದಾರೆ. ಅವರ ಏನು ಹೇಳ್ತಾ ಇಲ್ಲ, ಏನು ಜನರು ಹೇಳಿದ್ದು ಏನು ಹೇಗೆ ನಂಬೋದು ನಾವು? ಕರೆಕ್ಟ್ ನಿಜ ಅಲ್ವಾ? ಜನರು ಏನ್ ರೂಮರ್ ಮಾಡ್ತಾರೆ, ದಯವಿಟ್ಟು ಅದನ್ನ ಕೇಳಬೇಡಿ ಅಂತ ಹೇಳಿ ನಾವು ವೀಕ್ಷಕರಿಗೆ ಹೇಳ್ತಾ ಇದ್ದೇವೆ. ದಯವಿಟ್ಟು ಜಿಲ್ಲೆ ವೀಕ್ಷಕರೇ, ಇಲ್ಲಿ ಏನು ರೂಮರ್ ಮಾಡ್ತಾರೆ ಅದನ್ನು ದಯವಿಟ್ಟು ನೀವು ನಂಬೋಡಿ. ಪೊಲೀಸ್ನವರು ಏನ್ ಹೇಳ್ತಾರೋ ಅದೇ ಫೈನಲ್ ಆಗಿರ್ಬೇಕು ನಮ್ಗೆ. ಎಸ್ ಸರ್ ಓಕೆ ಎಸ್. ಇನ್ನೂ ತಾವುಗಳು ಕೂಡ ಬಹುಶಃ ಪ್ರತಿಭಟನೆ ಮಾಡ್ತೀರಿ ಹಾಗಾದ್ರೆ ಇನ್ನು ಮುಂದಕ್ಕೆ? ನಾನು ಇವಾಗ ಆಲ್ರೆಡಿ VSP ಅವರು ಸಂಘಟನೆಯವರು ಇವಾಗ ಪ್ರೆಸ್ ಮೀಟ್ ಆಗಿ ಹೇಳಿದ್ದಾರೆ, ಪರಂಗಿಪೇಟೆ ಚಲೋ ಅಂತೇಳಿ ಸೋಮವಾರ ಕರೆ ಕೊಟ್ಟಿದ್ದಾರೆ. ಹೌದು ಸಂಘ ಪರಿವಾರದವರು ಮಾಡಿ ಖಂಡಿತ ಮಾಡೇ ಮಾಡ್ತಾರೆ ಅದನ್ನು. ಇದು ಇಲ್ಲಿಗೆ ಬಿಡುವ ಪ್ರಶ್ನೆನೇ ಇಲ್ಲ ಅಲ್ವಾ? ನಾವು ನಾಗರಿಕರಾಗಿ ನಾವು ಕೂಡ ಹೇಳ್ತೇವೆ, ಇದನ್ನ ಇಲ್ಲಿಗೆ ಬಿಡುವ ಪ್ರಶ್ನೆ ಇಲ್ಲ. ಓಕೆ ಎಸ್ ಸರ್ ಥ್ಯಾಂಕ್ ಯು ಸರ್. ಸುರೇಶ್ ಶೆಟ್ರೆ ಥ್ಯಾಂಕ್ ಯು, ಧನ್ಯವಾದಗಳು. ಇದು ಸುರೇಶ್ ಶೆಟ್ಟಿ ಬರ್ಕೆ, ಫರಂಗಿಪೇಟೆ. ಎಸ್, ಅವರು ಕೂಡ ಕಳೆದ ಬಾರಿ ನಮ್ಮ ಜೊತೆ ಪ್ಯಾನಲ್ ಡಿಸ್ಕಷನಲ್ಲಿ ಭಾಗಿಯಾಗಿದ್ದರು. ಆ ಸಂದರ್ಭವೂ ಕೂಡ ಅವರು ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ರು. ಆ ಸಂದರ್ಭ ನಮಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಭರವಸೆ 3 ದಿನಗಳು, ಈಗ 5 ದಿನಗಳಾಗ್ತಾ ಬಂತು. ಬಟ್ ನೋ ಅಪ್ಡೇಟ್ಸ್ ಅನ್ನುವಂಥದ್ದು ಅಷ್ಟೇ ದುರಂತ, ಜೊತೆಗೆ ವಿಪರ್ಯಾಸದ ಸಂಗತಿ. ಇವೆಲ್ಲದರ ಜೊತೆಗೆ ನಾನು ನಿಗೂಢವಾಗಿರುವಂತಹ ನಾಪತ್ತೆ ಪ್ರಕರಣ, ಈ ನಾಪತ್ತೆ ಪ್ರಕರಣದಲ್ಲಿ ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಜೊತೆಗೆ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಕೂಡ ಹಾಕಲಾಗಿದೆ. ಹೈಕೋರ್ಟ್ನ ದ್ವಿಸದಸ್ಯ ವಿಭಾಗೀಯ ಪೀಠದಲ್ಲಿ ವಕೀಲರಾಗಿರುವಂತಹ ಸಚಿನ್ ನಾಯ್ಕ್, ಅಕ್ಷಯ್ ಆಳ್ವ ಜೊತೆಗೆ ಅಖಿಲೇಶ್ವರಿ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಾಪತ್ತೆಯಾಗಿರುವಂತಹ ದಿಗಂತ್ ತಂದೆಯ ಪರವಾಗಿ ಈ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಪೊಲೀಸ್ ತನಿಖೆ ಸರಿಯಾಗಿ ನಡೆದ ಬಗ್ಗೆ ವಿಭಾಗೀಯ ಪೀಠದ ಗಮನಕ್ಕೆ ತರಲಾಗಿದೆ. ಫೆಬ್ರವರಿ 25ರಂದು ದಿಗಂತ್ ನಾಪತ್ತೆಯಾದ ಸಂದರ್ಭ ದೂರು ಸ್ವೀಕರಿಸಿದ್ರು. ಪೊಲೀಸರು ತಕ್ಷಣವೇ ಕ್ರಮ ಕೈಗೊಳ್ಳದ ಬಗ್ಗೆ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಆರಂಭದಲ್ಲೇ ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆರಂಭಿಸದ ಪೊಲೀಸರು ದಿಗಂತ್ ಪತ್ತೆಗೆ ಅವಕಾಶ ಇದ್ದ ಅಮೂಲ್ಯ ಸಮಯ, ಅಂದರೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ನೋಡಿ, ಅದನ್ನು ಹಾಳು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾರ್ಚ್ 1ರಂದು ಫರಂಗಿಪೇಟೆ ಬಂದ್ ಮಾಡಿದ ಬಳಿಕ 7 ತನಿಖಾ ತಂಡಗಳನ್ನು ರಚಿಸಿ ತನಿಖೆಯನ್ನು ಆರಂಭಿಸಿದ್ದಾಗಿ ಅರ್ಜಿಯಲ್ಲಿ ಹೇಳಲಾಗಿದೆ. ಅರ್ಜಿದಾರರ ವಾದವನ್ನು ಆಲಿಸಿದ ಹೈಕೋರ್ಟ್ ದ್ವಿಸದಸ್ಯ ವಿಭಾಗೀಯ ಪೀಠ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಮಾರ್ಚ್ 12ರ ಒಳಗಾಗಿ ತನಿಖಾ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಆದೇಶ ಮಾಡಿದೆ. ಜೊತೆಗೆ ಮಾರ್ಚ್ 13ರಂದು ಹೇಬಿಯಸ್ ಕಾರ್ಪಸ್ ಅರ್ಜಿಯ ಕುರಿತಾಗಿ ಇದೇ ಪೀಠದಲ್ಲಿ ಮುಂದಿನ ವಿಚಾರಣೆ ನಡೆಯಲಿದೆ. ಇನ್ನು ನ್ಯಾಯವಾದಿಗಳಾದ ಸಚಿನ್ ನಾಯ್ಕ್, ಅಕ್ಷಯ್ ಆಳ್ವ ಜೊತೆಗೆ ಅಖಿಲೇಶ್ವರಿ ಅವರು ಪೊಲೀಸ್ ತನಿಖೆಯಲ್ಲಿನ ವೈಫಲ್ಯವನ್ನು ನ್ಯಾಯಾಲಯದ ಮುಂದಿಟ್ಟಿದ್ದಾರೆ. ಮೂವರು ಪೊಲೀಸ್ನ ತನಿಖೆಯಲ್ಲಿ ಆಗಿರುವಂತಹ ವೈಫಲ್ಯವನ್ನು ನ್ಯಾಯಾಲಯದ ಮುಂದಿಟ್ಟಿದ್ದಾರೆ. ಜೊತೆಗೆ ಹೈಕೋರ್ಟ್ ಮೆಟ್ಟಿಲೇರಿದೆ ಈ ಪ್ರಕರಣ. ಆದರೆ ಯಾಕೆ ಇನ್ನೂ ಕೂಡ ಯಾವುದೇ ರೀತಿಯ ಅಪ್ಡೇಟ್ಸ್ ಆಗ್ತಾ ಇಲ್ಲ ಅನ್ನುವಂಥದ್ದೇ ಪ್ರಶ್ನೆ. ಎಸ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅಕ್ಷಯ್ ಆಳ್ವ ಅವರಿದ್ದಾರೆ, ವಕೀಲರು. ನಾನಾಗಲೇ ಹೇಳಿದಾಗೆ ಹೈಕೋರ್ಟ್ ಮೆಟ್ಟಿಲಿದೆ ಈ ಪ್ರಕರಣ. ಸೊ ಹಾಗಿದ್ದಾಗ ಅರ್ಜಿನ ಸಲ್ಲಿಸಿರುವಂತಹ ವಕೀಲರು ಅಕ್ಷಯ್ ಆಳ್ವ ಅವರೇ, ನಮಸ್ತೆ ಸರ್. ನಮಸ್ತೆ. ಸದ್ಯ ಇದೀಗ ನಿಗೂಢವಾಗಿ ನಾಪತ್ತೆಯಾಗಿರುವಂತಹ ದಿಗಂತ್ ನಾಪತ್ತೆ ಪ್ರಕರಣ ಇಡೀ ಕರಾವಳಿ ಭಾಗದಲ್ಲಿ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ದಿನದಿಂದ ದಿನಕ್ಕೆ. ಹಾಗಿದ್ದಾಗ ತಾವುಗಳು ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ರಿ. ಪೊಲೀಸರು ಈ ಒಂದು ತನಿಖೆಯಲ್ಲಿ ಬಹಳಷ್ಟು ವಿಳಂಬವನ್ನು ಮಾಡ್ತಾ ಇದ್ದಾರೆ. ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸಿದ್ದೀರಿ, ಏನು ಹೇಳ್ತೀರಾ ಸರ್? ಏನು ಕತೆ? ಯಾಕಂದರೆ ತಾವುಗಳು ಹಲವು ಲೋಪಗಳನ್ನು ಅರ್ಜಿಯಲ್ಲಿ ಪ್ರಕಟಿಸಿದ್ದೀರಿ, ಏನು ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ನಾವು ವಿಶೇಷವಾಗಿ ಏನು ಗಮನಕ್ಕೆ ತಂದಿದ್ದೇವೆ, ಒಂದು ಪ್ರಕರಣ ಗೊತ್ತಿದೆ, ಎಲ್ಲರನ್ನೊಂದು ಕಳವಳಕ್ಕೆ ಮತ್ತೆ ಆತಂಕಕ್ಕೆ ಈಡಾಗಿದೆ. ಹೌದು, ಎಸ್. ಮತ್ತೆ ಮಾರ್ಚ್ 1ರಂದು ಪ್ರತಿಭಟನೆಯನ್ನು ಎಲ್ಲರೂ ಕಂಡಿದ್ದೇವೆ.
ಅದರ ನಂತರ ಅದೇ ನಾವು ಮತ್ತೆ ಅವರ ಸಂಬಂಧಿಕರು ನಮ್ಮ ಮುಂದೆ ಕಾನೂನಾತ್ಮಕವಾಗಿ ಏನ್ ಮಾಡ್ಬೋದು ಅಂತ ನಮ್ಮ ಆಲೋಚನೆ ಮಾಡ್ತಿದ್ದು. ಹಾಗಾಗಿ ನಾವು ಜವಾಬ್ದಾರಿ ವಕೀಲರಾಗಿ ಊರಿನವರಾಗಿ ಮಾನ್ಯ ಹೈಕೋರ್ಟ್ ಮುಂದೆ ತನಿಖೆ ಅದನ್ನೆಲ್ಲ ಗಮನಕ್ಕೆ ತಂದಿದ್ದೇವೆ. ಊರಿನವರ ಒಂದು ಊರಿನವರನ್ನು ಅದೇ ಚಿಂತೆಗೀಡಾಗಿತ್ತು. ಅದನ್ನೇ ಮಾನ್ಯ ಹೈಕೋರ್ಟ್ ಗಮನಕ್ಕೆ ತಂದಿದೆ. ಗೋಲ್ಡನ್ ಅವರಲ್ಲಿ ಸಂಸ್ಥಿತವಾಗಿ ತನಿಖೆ ಮಾಡಿಲ್ಲ. ಆದ್ದರಿಂದ ಸಾಮಾನ್ಯವಾಗಿ ಒಂದು ಬಲವಾದ ಗುರುವುಗಳೆಲ್ಲ ಆ ಹಂತದಲ್ಲಿ ಇತ್ತು. ಸಮರ್ಪಕವಾಗಿ ಮಾಡದೇ ಇರೋ ಕಾರಣ ಇನ್ವೆಸ್ಟಿಗೇಷನ್ ಅಂದ್ರೆ ಪ್ರತಿಭಟನೆ ನಂತರ ಅಂತಾನೆ ಮಾನ್ಯ ಹೈಕೋರ್ಟ್ ಗಮನಕ್ಕೆ ತಂದಿದೆ. ಅಂದ್ರೆ ಇನ್ವೆಸ್ಟಿಗೇಷನ್ ಪ್ರಥಮ ಹಂತದಲ್ಲಿ ಸರಿಯಾಗಿ ನಡೆದಿರಲಿಲ್ಲ. ಗೋಲ್ಡನ್ ಅವರ್ ಅಂತ ಕರಿತೀವಿ ನೋಡಿ, ಅದೇ ಸರಿಯಾಗಿ ಆಗಿರುವಂತ ಇನ್ವೆಸ್ಟಿಗೇಷನ್ ಆಗಿಲ್ಲ. ಸೊ ಅದೇ ಪ್ರಾಬ್ಲಮ್ ಅಂತ ತಾವುಗಳು ಹೇಳ್ತಾ ಇರುವಂತದ್ದು ಅಲ್ವಾ ಸರ್? ಹೌದು ಸರ್, ಅದನ್ನೇ ಮನದಟ್ಟು ಮಾಡಿದ್ದು ಮಾನ್ಯ ಹೈಕೋರ್ಟ್ ವಿಭಾಗೀಯ ಸರ್ಕಾರದ ಪರವಾದ ವಕೀಲರಲ್ಲಿ ಅದರ ಕುರಿತಾಗಿ ವಿಚಾರಣೆ ನಡೆದಿತ್ತು. ಆರಂಭದಿಂದ ಏನು ತನಿಖೆ ಆಗಿತ್ತು ಅಂತೆಲ್ಲ. ಮತ್ತೆ ಲಾಸ್ಟ್ 12-13ಕ್ಕೆ ಒಂದು ಡೀಟೇಲ್ ಸ್ಟೇಟಸ್ ರಿಪೋರ್ಟ್ ಆರಂಭದಿಂದ ತನಿಖೆ ಮಾಡಿದ್ದು ಅದನ್ನು ಮಾನ್ಯ ಹೈಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸೂಚಿಸಿದ್ದಾರೆ. ಇಲ್ಲಿ ಪೊಲೀಸರ ವೈಫಲ್ಯ ಆಗಿರುವಂತದ್ದು ಸತ್ಯ ಈ ಪ್ರಕರಣದಲ್ಲಿ ಹಾಗಾದ್ರೆ? ಹೌದು ಸರ್, ಖಂಡಿತ. ಒಂದು ಈಗ ಪ್ರತಿಭಟನೆ ಏನಾಯಿತು, ಮತ್ತೆ ಸಾರ್ವಜನಿಕ ಕಳವಳ ಏನಿದೆ, ಮತ್ತೆ ಸಂಬಂಧಿಕರು ಮನೆಯವರು ಏನಂತಿದ್ದಾರೆ, ಅದನ್ನೆಲ್ಲ ನೋಡುವಾಗ ಅದೇ ಭಾಸ ಉಂಟು. ಅಂದ್ರೆ ಆರಂಭಿಕ ಹಂತದಲ್ಲಿ. ಆಮೇಲೆ ಅವರು ಕೈಗೆತ್ತಿಕೊಂಡ್ರು, ಸಾರ್ವಜನಿಕ ಒತ್ತಡ ಇತ್ತು, ಜನರು ಚೀಮಾರಿ ಇಡ್ಲಿಕ್ಕೆ ಶುರು ಮಾಡಿದ್ರು. ಅದರ ಪರಿಣಾಮವಾಗಿ ಮಾಡಿದ್ದು ಹೊರತು ಆರಂಭಿಕವಾಗಿ ಪ್ರೊಫೆಷನಲ್ ಆಗಿ ಮಾಡಿಲ್ಲ ಅಂತಾನೆ ಎಲ್ಲ ಕಡೆ ಅಭಿಪ್ರಾಯ ಇದೆ ಅಲ್ವಾ? ನಮ್ಗೆ ಈಗ ಎದ್ದು ಕಾಣ್ತಾ ಉಂಟು. ಆಮೇಲೆ ಎಷ್ಟು ಬಲವಾಗಿ ಮಾಡಿದ್ರು ಸಹ ಆ ಗೋಲ್ಡನ್ ಅವರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದೊಂದು ಹಾಗೆ ತಪ್ಪಿಗೆ ಹೋಗ್ತದೆ. ಅದೇ ರೀತಿ ಆಗಿದೆ. ಕರೆಕ್ಟ್. ಎಸ್ ಸರ್. ಈಗಾಗಲೇ ಮಾರ್ಚ್ 13ರಂದು ಹೇಬಿಯಸ್ ಕಾರ್ಪಸ್ ಅರ್ಜಿಯ ಕುರಿತಾಗಿ ವಿಚಾರಣೆ ಇದೆ. ಇವೆಲ್ಲರ ಜೊತೆಗೆ ಮಾರ್ಚ್ 12ರ ಒಳಗಾಗಿ ತನಿಖಾ ವರದಿಯನ್ನು ಸಲ್ಲಿಸಬೇಕು ಅನ್ನೋದು ಕೋರ್ಟ್ ಹೇಳಿದೆ ಅಲ್ವಾ ಸರ್? ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಕುಡ್ಲಬಾಯಿನಿ ಜೊತೆ ಮಾತಾಡಿದ್ದಕ್ಕೆ ಅಕ್ಷಯ್ ಆಳ್ವ ಅವರು. ಎಸ್, ದಿಗಂತ್ ಅವರ ಪರವಾಗಿ ಹೈಕೋರ್ಟ್ ಮೆಟ್ಟಿಲಿರುವಂತಹ ವಕೀಲರು ಮೂವರು, ಒಂದು ಕಡೆ ಸಚಿನ್ ನಾಯಕ್ ಅವರು, ಜೊತೆಗೆ ಅಕ್ಷಯ್ ಆಳ್ವ ಅವರು, ಜೊತೆಗೆ ಅಖಿಲೇಶ್ವರಿ ಅವರು. ಸೊ ಮೂವರು ವಕೀಲರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ದಿಗಂತ್ ನಾಪತ್ತೆಯಾಗಿದ್ದಾನೆ, ಆತನನ್ನು ಹುಡುಕಿ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಕೂಡ ಸಲ್ಲಿಸಲಾಗಿದೆ. ಇವೆಲ್ಲದರ ಜೊತೆಗೆ ಕೋರ್ಟ್ ಕೂಡ ಈಗಾಗಲೇ ಜಿಲ್ಲಾ ಪೊಲೀಸರಿಗೆ ಮಾರ್ಚ್ 12ರ ಒಳಗಾಗಿ ತನಿಖಾ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅನ್ನುವಂಥ ಆದೇಶವನ್ನು ಮಾಡಿದೆ. ಜೊತೆಗೆ ಮಾರ್ಚ್ 13ರ ದಿನದಂದು ಹೇಬಿಯಸ್ ಕಾರ್ಪಸ್ ಅರ್ಜಿಯ ಕುರಿತಾಗಿ ಪೀಠದಲ್ಲಿ ವಿಚಾರಣೆ ನಡೀಲಿಕ್ಕಿದೆ. ಸೊ ಹಾಗಿದ್ದಾಗ ವಕೀಲರು ಕೂಡ ಹೇಳ್ತಾ ಇರುವಂಥದ್ದು ತನಿಖೆಯಲ್ಲಿ ಪೊಲೀಸರ ವೈಫಲ್ಯ ಇದೆ ಆರಂಭಿಕ ಹಂತದಲ್ಲಿ. ಸೊ ಇದೆಲ್ಲವೂ ಕೂಡ ಈ ಪ್ರಕರಣ ಇಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಲಿಕ್ಕೆ ಕಾರಣ ಆಗ್ತಾ ಇದೆ. ಏನು ಕತೆ, ಏನಾಗ್ತಾ ಇದೆ ಕರಾವಳಿ ಭಾಗಕ್ಕೆ ಅನ್ನೋದು ಗೊತ್ತಿಲ್ಲ. ಆದರೆ ಇಬ್ಬರು ಹುಡುಗರು ಕಾಣೆಯಾಗಿದ್ದಾರೆ. ಒಂದು ಕಡೆ ದಿಗಂತ್ ಫರಂಗಿಪೇಟೆಯಿಂದ, ಜೊತೆಗೆ ಆ ಕಡೆಯಿಂದ ನಿತೇಶ್ ಬೆಲ್ಚಾಡ್ ಅವರು. ಇಬ್ಬರು ಹುಡುಗರು ಕೂಡ ಆದಷ್ಟು ಬೇಗ ವಾಪಸ್ ಮನೆಗೆ ಬರಬೇಕು. ಯಾಕಂದರೆ ಅವರನ್ನು ಕಾಯ್ತಾ ಇರುವಂಥದ್ದು ಅವರ ತಂದೆ ತಾಯಿ. ದಿನನಿತ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಒಂದು ಕಡೆ 11 ದಿನಗಳು ಕಾಣೆಯಾಗಿ ಆಗ್ತಾ ಇರುವಂಥ ದಿಗಂತ್ ಫರಂಗಿಪೇಟೆಯ ನಾಪತ್ತೆ ಪ್ರಕರಣ, ಜೊತೆಗೆ ಇನ್ನೊಂದು ಕಡೆ ನಿತೇಶ್ ಬೆಲ್ಚಾಡ ಆತ ಕಾಣೆಯಾಗಿ 20 ದಿನಗಳಾಗ್ತಾ ಬಂತು, 21-22 ದಿನಗಳಾಗ್ತಾ ಬಂತು. ಏನಾಗ್ತಾ ಇದೆ ಅನ್ನುವಂಥದ್ದೇ ಪ್ರಶ್ನೆ. ಇವೆಲ್ಲದರ ಜೊತೆಗೆ ಪೊಲೀಸ್ ಇಲಾಖೆ ವೈಫಲ್ಯವೋ, ಅಥವಾ ಅವರಿಗೆ ಯಾವುದೇ ರೀತಿಯ ಕ್ಲೂ ಸಿಗ್ತಾ ಇಲ್ವೋ, ಅಥವಾ ಏನೋ ಸಮಸ್ಯೆ ಇದೆಯೋ, ಅಥವಾ ಏನು ಕತೆ ಅನ್ನುವಂಥದ್ದೇ ಪ್ರಶ್ನೆ. ಆ ಪ್ರಶ್ನೆಗಳು ಏನೇ ಇರಲಿ, ಆ ಪ್ರಶ್ನೆಗಳಿಗೆ ಆದಷ್ಟು ಬೇಗ ಉತ್ತರ ಸಿಗಬೇಕಾಗಿದೆ. ಸೊ ಹಾಗಿದ್ದಾಗ ಆದಷ್ಟು ಬೇಗ ನಿತೇಶ್ ಬೆಲ್ಚಾಡ್ ಅವರು, ದಿಗಂತ್ ಫರಂಗಿಪೇಟೆ ಅವರು ಆದಷ್ಟು ಬೇಗ ಮನೆಗೆ ವಾಪಸ್ ಬರಲಿ, ಸುರಕ್ಷಿತವಾಗಿ ಬರಲಿ. ಇವೆಲ್ಲದರ ನಡುವೆ ಹಲವು ಅಂತೆ-ಕಂತೆಗಳು ಸುಳಿದಾಡ್ತಾ ಇದೆ. ದಯಮಾಡಿ ಯಾರು ಕೂಡ ಅದಕ್ಕೆ ಕಿವಿಗೊಡಬೇಡಿ. ಯಾಕಂದರೆ ಈಗಾಗಲೇ ಆ ಒಂದು ಕುಟುಂಬ ಭಾಳಷ್ಟು ನೋವನ್ನು ಕಾಣ್ತಾ ಇದೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಮತ್ತೆ ಇಂತಹ ಸುಳ್ಳು ಸುದ್ದಿಗಳನ್ನು, ಅಂತೆ-ಕಂತೆಗಳನ್ನು ಹಬ್ಬಿಸಿದರೆ ಮತ್ತಷ್ಟು ಆ ತಂದೆ ತಾಯಿಗಳಿಗೆ ನೋವನ್ನು ಉಂಟು ಮಾಡಿದಂತಾಗುತ್ತೆ. ಅದು ಯಾವತ್ತೂ ಕೂಡ ಮಾಡಬೇಡಿ ಅಂತ ಕಳಕಳಿಯ ವಿನಂತಿ.
ಆದಷ್ಟು ಬೇಗ ಹುಡುಗರು ಮನೆಗೆ ಬರಲಿ, ಸುರಕ್ಷಿತವಾಗಿ ಬರಲಿ ಅನ್ನೋದು ನಮ್ಮ ಆಶಯ. ಜೊತೆಗೆ ಇದು ಅಪ್ಡೇಟ್ಸ್. ಜೊತೆಗೆ ಜಿಲ್ಲಾ ಪೊಲೀಸ್ ಇಲಾಖೆ ವ್ಯವಸ್ಥೆ ಮೇಲೆ ನಮ್ಗಳಿಗೆ ನಂಬಿಕೆ ಇದೆ ಅನ್ನುವಂಥದ್ದು ಮತ್ತೆ ನಾನು ಹೇಳ್ತೀನಿ. ಆ ನಂಬಿಕೆಯನ್ನು ಉಳಿಸಿ, ಭರವಸೆಯನ್ನು ಉಳಿಸಿ, ದಯಮಾಡಿ ತಮ್ಮ ಒಂದು ಇನ್ವೆಸ್ಟಿಗೇಷನನ್ನು ಪ್ರಾಮಾಣಿಕವಾಗಿ ಮಾಡಿ. ಒಂದು ಕಡೆ ಬಜ್ಪೆ ಪೊಲೀಸ್ ಠಾಣೆಯಲ್ಲಿರುವಂತಹ ವ್ಯಾಪ್ತಿಗೊಳಪಡುವಂತಹ ಎಲ್ಲ ಪೊಲೀಸರು, ಅಟ್ ದ ಸೇಮ್ ಟೈಮ್ ನಮ್ಮ ಬಂಟ್ವಾಳದ ಪೊಲೀಸ್ ಠಾಣೆಯಲ್ಲಿರುವಂತಹ ಎಲ್ಲ ಪೊಲೀಸರು, ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಸ್ವಲ್ಪ ಚುರುಕಾಗಿರಿ. ಆ್ಯಂಡ್ ನಮ್ಮ SP ಅವರು, ಯತೀಶ್ ಅವರು ಆದಷ್ಟು ಬೇಗ ಈ ಒಂದು 2 ಕೇಸನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಭೇದಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಆ ನಂಬಿಕೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ ಹುಡುಗರು ಆದಷ್ಟು ಬೇಗ ಮನೆಗೆ ಬರಲಿ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 2047.